ಹಾಯ್ ಸಚಿನ್, ವೆಲ್ಕಮ್. ಒಂದು ಲೈಕ್ ಕೊಡಿ. ಸಬ್ ಆಗದಿದ್ರೆ ಸಬ್ ಆಗಿ ಆಯ್ತಾ. ಹಾಯ್ ಸಿಸ್ಟರ್ ಅಂತ ಹೇಳ್ತಿದ್ದಾರೆ. ಹಾಯ್ ಯು ಎಮ್, ವೆಲ್ಕಮ್. ಲೈಕ್ ಪ್ಲೀಸ್. ಮಳಿಯಪ್ಪ ನಾಯಕ್ ಅವ್ರು ಬಂದರು. ಹಾಯ್ ಮಳಿಯಪ್ಪ ಅವರೇ, ವೆಲ್ಕಮ್. ಒಂದು ಲೈಕ್ ಕೊಡಿ ಮಳಿಯಪ್ಪ ಅವರೇ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯಿತಾ. ಸಚಿನ್, ಊಟ ಆಯ್ತಾ? ಆಯ್ತಾಯ್ತು, ಊಟ ಆಗಿದೆ. ನಿಮ್ದಾಯ್ತಾ ಊಟ? ಊಟ ಆಯ್ತಕ್ಕ? ಆಗಿದೆ, ಊಟ ಆಗಿದೆ. ನಿಮ್ದು ಊಟ ಆಯ್ತಾ? ನಂದು ಊಟ ಆಗಿದೆ. ಲೈವ್ಗೆ ಬಂದವರು ಲೈಕ್, ನಾನೇ ಅವ್ರು ಲೈಕ್ ಅಂತ ಹೇಳಿದೆ. ಊಟ ಆಗಿದೆ ಅಕ್ಕ, ಬಾಯ್ ಅಂತ ಹೇಳ್ತಾ ಇದ್ದಾರೆ. ಮಳಿಯಪ್ಪ ಅವರೇ, ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಮಳಿಯಪ್ಪ ಅವರೇ, ಥ್ಯಾಂಕ್ ಯು. ಏನು ಊಟಕ್ಕೆ ಇವತ್ತು ಚಿಕನ್. ನಾನಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟದಕ್ಕೆ. ದುರ್ಗಾಪ್ರಸಾದ್ ಅವರು, ಹಾಯ್ ಅಕ್ಕ ಬಂದಿಲ್ಲ. ಹಾಯ್ ದುರ್ಗಾಪ್ರಸಾದ್, ವೆಲ್ಕಮ್ ಅವೇ. ಚಾಪರ್ಯಾರೆ ಮನಸ್ಸೇ ಕಡಾದುಪ್ಪದೆ. ಚಾಪರ್ಯಾರೆ ಹೋ ಅಂತ ಹೇಳ್ತಾ ಇದ್ದಾರೆ. ರಂಗಸ್ವಾಮಿ ಅವರು, ಹಾಯ್ ಮ್ಯಾಮ್, ಕಾಫಿ ಆಯ್ತಾ ಅಂತ. ಕಾಫಿ ಆಗಿದೆ ರಂಗಸ್ವಾಮಿ ಅವರೇ, ಒಂದು ಲೈಕ್ ಕೊಡಿ ಆಯ್ತಾ. ಚಾ ಇಜ್ಜಿ ನನ ಅವಡಿ ಈರ್ನ ಎನ್ನಾಡಿಯೇ ಚಾ. ಅಕ್ಷರ ಸಂದೀಪ್ ನಿಯಾರ್ ಎಸ್ ಅಂತ ಹೇಳ್ತಿದ್ದಾರೆ. ಹಾಯ್ ನಿಯಾರ್, ವೆಲ್ಕಮ್. ಮೈ ಫ್ರೆಂಡ್ ಮಂದಾರ ಅಂತ ಹೇಳ್ತಿದ್ದಾರೆ. ಅವ್ರು ಬರಲಿಲ್ಲ ಮಂದಾರ, ಈಗ ಇನ್ನು ಬರ್ಬೋದು ಆಯ್ತಾ. ವೆರಿ ಗುಡ್ ಲುಕಿಂಗ್ ಮ್ಯಾಮ್, ಥ್ಯಾಂಕ್ ಯು ರಂಗಸ್ವಾಮಿ. ಎಸ್ ದಿವಾಕರ್ ಅವರು ಬಂದು ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ದಿವಾಕರ್ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತಾ. ಲೈಕ್ ಕೊಡೋದವ್ರು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯ್ತಾ. ಒಂದು ಬರ್ಸ ಉಂಡ ಇತ್ತೆಜ್ಜಿ ಹೊರ ಬತ್ತಕೊಂಡು ಪನಿ ಬರ್ಪುಂಡು ಎಂಚ ಉಳ್ಳಾರು ಯಾನು ಹುಷಾರುಲ್ಲ ದುರ್ಗಾಪ್ರಸಾದ್ ಈರೆಂಚ ಉಳ್ಳಾರು रजे नहीं मंदारा वो नहीं आई अभी तक, आ जाएंगे मंदारा जी, अभी आ जाएंगे. आप सपोर्ट कीजिए हमें यूएम जी. ಎಂಚ ಉಳ್ಳಾರು ಕೆಲವೊಂದಿಲ್ಲ, ಹುಷಾರುಲ್ಲ అని ತುಳು ಪದ ಪಲ್ಲೆ ತುಳು ಪದನೆ. ಎಕ್ಕ ಸಕ್ಕಲ ಅಕ್ಕ ಪಡದಲೆಪ್ಪು ನಕುಲು ಬತ್ತೆರಿತ್ತಲ. ಎಕ್ಕ ಸಕ್ಕಲ ಓ ರಾಮ ಓ ದುಮ ರಾಮಧೂಮ ಸೋಮ ಔಲಿ ಏರು ಮುಲ್ಲೆರಿಯ ಮಲ್ಲ ಬೊಂಡ ಕೆತದು ಕೊರ್ಲೆಯ ಮಂಡ ನಿಲಿಕೆ ನೀರು ಕುಟುದು ಬೆಂದರು ಕೈ ಪೊಡು ಕೋಟಿ ಚೆನ್ನಯ್ಯ ಎಣ್ಣೆ ಪಾರ್ದು ಪೊರ್ಲು ಮೀಯೊಡು. ಎಕ್ಕ ಸಕ್ಕಲ ಅಕ್ಷಿತ ಸಂದೀಪ್ ಆಯ್ ಅಕ್ಕ ಬಂದ. ಆಯ್ ಅಕ್ಷಿತಾ ಬಾಲ್ಯದ ತಲುಪೆ ಇದಾದ ಮಲ್ಪುಣು ಯಾನ್ ಹೌಸ್ ವೈಫೇ ಸೋಕುಂಡು ಸಾಂಗ್. ಥ್ಯಾಂಕ್ ಯು ಸೋ ಮಚ್. ಆರ್ಯನಿ ಅವರು ಭಕ್ತಿ ಅವರು ಬಂದರು. ಹಾಯ್ ಲೈಕ್ ನನ್ನ ಅಂತ ಹೇಳಿದೆ. ಗುಡ್ ಈವ್ನಿಂಗ್, ಗಾಡ್ ಬ್ಲೆಸ್ಸಿಂಗ್. ಥ್ಯಾಂಕ್ ಯು ಆರ್ಯನ್ ಭಕ್ತಿ. ಲೈಕ್ ಕೊಡಿ ಆಯಿತಾ. ಲೈಕ್ ಕೊಡಿ ನನ್ನ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಬಾಲೆ ಈರ್ನ ವಿಡಿಯೋ ತೂಪೆ ಅಂದ ಚುಕ್ಕು ಬೇಬಿ. ಓ ಚುಕ್ಕು ಬೇಬಿ ದಾದ ಮಲ್ಪುನು ಲೈಕ್ ಸಬ್ಸ್ಕ್ರೈಬ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಎಡ್ಡೆ ಸಾಂಗ್ ಪನ್ಪರಿ. ಥ್ಯಾಂಕ್ ಯು ಸಚಿನ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯ್ತಾ. ಮುರಣಿ ಪಂಡರ್ ಬೇತೆ ಪಲ್ಯ ಅಯ್ಯೋ ದೇವ ಮುರಣಿ ಪನ್ಯ ಹೂಯೆ ತುಳು ಪದ್ಯ. ಎನ್ನ ಜೀವದ ಸೆಳೆಯಾಲ ಪ್ರತಿ ಜನ್ಮಗು ಜೊತೆಯಾಲ ಎನ್ನ ಉಡಲದಾರ ಮನೆಗ್ ಮೋಕೆದರಾಳ
ಅವಾತೆ ಬರ್ತೀನಿ. ಚುಕ್ಕು ಬೇಬಿ ನೆಗಡ್ತದೆ. ಹೌದಾ ಚುಕ್ಕು ಬೇಬಿ ನೆಗಡ್ತದ? ಚುಕ್ಕು ಬೇಬಿ ನೆಗಡ್ತಾ ಇದೆಯಾ? ಹಾಯ್ ಚುಕ್ಕು. ಉಗ್ರಾಮ್ ಟೀಮ್ ರಾಹುಲ್ ಅವ್ರು ಬಂದ್ರೆ ಹಾಯ್ ರಾಹುಲ್, ವೆಲ್ಕಮ್ ವೆಲ್ಕಮ್. ಏತು ಜೋಕುಲ್ ಹೆಂಗೆ ರಡ್ಡು ಜೋಕುಲಿಯೇ ಆನ್ ಜೋಕುಲ್ ರಡ್ಡು. ಗುಡ್ ಈವ್ನಿಂಗ್ ಸಿಸ್ಟರ್, ಹಾಸನ್ನಿಂದ ಲೈಕ್ ಡನ್. ಓಕೆ ಓಕೆ ವಿನೋದ್ ಕುಮಾರ್ ಅವರು ವೆಲ್ಕಮ್ ವೆಲ್ಕಮ್. ಎಲ್ಲರದ್ದು ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ರಾಹುಲ್ ಈನ ಕಾಫಿ ಅಂಡಿ. ಸಂಗೀತ ನಮಸ್ತೆ. ನಮಸ್ತೆ ವಿನೋದ್ ಕುಮಾರ್ ಅವರೇ. ಸೂಪರ್ ಮ್ಯಾನ್ ಬಂದರು. ಹಾಯ್ ಅಕ್ಕ ಅಂತ ಹೇಳಿದ್ರೆ ಹಾಯ್ ಸೂಪರ್ ಮ್ಯಾನ್ ವೆಲ್ಕಮ್. ಸಾಮಾನ್ಯ ಗೌಡ ಲೈಫ್ ಸ್ಟೈಲ್. ಸಾಮಾನ್ಯ ಅವರೇ ಹೇಗಿದ್ದೀರಾ ನೀವು? ತುಂಬ ದಿನ ಆಯಿತು ನಿಮ್ಮನ್ನು ನೋಡಿ. ಲೈವ್ ಮಲ್ಪೋರಿ ಸಾಮಾನ್ಯ ಇನ್ನ ಪುದರ್ ಸುಜಾತಾನಾ ಇಂಚಿನ ಪುದರ್ ಪಂಡರ ತೀರಾನಿ ನೆನಪಿಚ್ಚಿ ಮಾಡ್ರೆ. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯ್ತಾ. ಇಜ್ಜಿ ಪನದುಳ್ಳೇರು ಮಾಮಿ ಅಂಕಲ್ ಪರ ಟೀ ಪನದುಳ್ಳೇರು ರಾಧಯ್ಯ ಅಕ್ಷಿತ ಅಂಕಲ್ ಯಾನು ಕಾಫಿ ಪರ್ಪುಜಿ ಪನದ್ರೆ ಅಂದೇ ಟಿಯ ರಾಹುಲ್ ಬಕದಾದೆ ಪೇರ ಟೀಯ ಶೋಭಾ ಇತ್ತೆ ನೆನಪಾಂಡ್ ಇರ್ ಪನಿ ಬಕ್ಕ ನೆನಪಾಯನಿ ಅವೇ ಯಾರು ಮಸ್ತ್ ದಿನ ಹೊರ ಇದು ಲೈವ್ ಮಲ್ತಿತ್ತಾರತೆ ಬಕ್ಕಿತ್ತೆ ಮಲ್ಪುಜರತೆ ಲೈವ್ ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ರಾಹುಲ್, ಥ್ಯಾಂಕ್ ಯು ಸೋ ಮಚ್ ರಾಹುಲ್. ಒಣಸಾಂಡೆ ದಾದೆ ಕಜಿಬು ದಾದೆ ಸ್ಪೆಷಲ್ ಇನಿ. ಥ್ಯಾಂಕ್ ಯು ರಾಹುಲ್, ಥ್ಯಾಂಕ್ ಯು. ಎನ್ನ ಅಕ್ಕ ಬೈಜೇರಾ ಇಜ್ಜಿ ನನ ಬರೋಡಾರು ಬೈಜೇರು ಬರುವೇರಿತ್ತಲ್ಲ ಬರುವೇರು. ಪ್ರೀತಿ ಸಿಸ್ಟರ್ ಲೈವ್ ಹಿಡಿತೇರೆ ಕಡೆ ಬಕ್ಕ ನವೀನನ್ನ ಲೈವ್ ಹಿಡಿತೇರೆ ಕಡೆ. ವನಸಾಂಡ್ ವೆಜ್ ಪನದುಲ್ಲೆ ನಂದೆ. ಓಕೆ ನಿಯರ್ ಟೈಪ್ ಮಾಡ್ತೀನಿ ಮಿಸ್ ಆದ ಕಡೆ ಅಮೃತ ಇತ್ತಲ್ಲ ಅಂದ. ಓಕೆ ಮಮ್ಮಿ ಪನದುಂಡು ಬಾಬು ನಿಕುಲು ಯಾಪ ಬರ್ಪೀನಿ ಅಕ್ಷಿತಾ ಚಾಂಡಕೇನೊಂದುಲ್ಲೇರಿ ಸೌಮ್ಯ ಚಾಂಡಿ ಸೌಮ್ಯ ಸಾಮಾನ್ಯ ಇರ್ನಾಂಡ ಶೋಭಸಿಸ್ ಇರ ಚಾಂಡೆ. ಲೈವಿಗೆ ಬಂದವರು ಲೈಕ್ ಕೊಡಿ, ಒಂದು ಡಬಲ್ ಟ್ಯಾಪ್ ಮಾಡಿ ಆಯ್ತು ಸ್ಕ್ರೀನ್ಗೆ. ದೇವಸ್ಥಾನ ಪೊದಿತಾರ ಓ ಅಂಚ ವೆಜ್. ಕಿರಣ್ ಜಯಶ್ರೀ ಅವರು ಬಂದರು. ಹಾಯ್ ಕಿರಣ್ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ. ಚೆಲ್ವರಾಜ್ ಅವರು ಹಾಯ್ ಅಕ್ಕು ಅಂತ ಹೇಳ್ತಾ ಇದ್ದಾರೆ. ಹಾಯ್ ಚೆಲ್ವರಾಜ್ ಅವರು ವೆಲ್ಕಮ್. ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಮಿಸ್ಟರ್ ಬಾಯ್ ಹಾಯ್ ಅಂತ ಹೇಳ್ತಾರೆ. ಬೊಕ್ಕ ಬರ್ಪಿನಿ ಅಕ್ಕ ಪುನೀತ್ ಬರೋಡು ಪಿದೈ ಪೋತೆ ಅಂದ. ಓಕೆ ಟೀ ಆಡ ಅಂತ ಕೇಳಿದೆ. ಟೀ ಆಗಿದೆ ನಂದು, ನಿಮ್ದಾಯ್ತಾ ಕಿರಣ್ ಅವರೇ? ಜೋಕುಲು 8ನೇ ಕ್ಲಾಸ್ ಒಂಜಿ 10ನೇ ಕ್ಲಾಸ್ ಒರಿಯೇ ಬಕ್ಕೋರಿಯೇ 3ನೇ ಕ್ಲಾಸ್. ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ಪುನೀತ್ ಅವರು. ಕಿರಣ್ ಜಯೇಶ್ ಅವರು ಇಜ್ಜಿ ಅಂತ ಹೇಳ್ತಾ ಇದ್ದಾರೆ. ಕಾಫಿ ಆಯ್ತಾ ಕಿರಣ್ ಅವರೇ? ಲೈಕ್ ಕೊಡಿ ಆಯ್ತಾ. ಲೈಕ್ ಕೊಡೋದವ್ರು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಮಿಸ್ಟರ್ ಬಾಯ್ ಒಂದು ಲೈಕ್ ಕೊಡಿ. ಮನು ಅವರೇ ಒಂದು ಲೈಕ್ ಕೊಡಿ. ಆಯಿತಾ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. MR ಅವರು ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಮತ್ತು ಸಬ್ ಆಗದಿದ್ದರೆ ಸಬ್ ಆಗಿ ಆಯಿತಾ. ಓಕೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಆಗಿದೆ. ಥ್ಯಾಂಕ್ ಯು ಬಕ್ಕ. ಇನಿ ಸ್ಪೆಷಲ್ ದಾದೆ, ಇನಿ ಸ್ಪೆಷಲ್ ಮಧ್ಯಾಹ್ನ ವನಸ್ಸಿಗೆ ಚಿಕನ್ ಬಕ್ಕ ದಾಲೇಜಿ ಸ್ಪೆಷಲ್. ಇನಿ ಸಂಡೇ ಅದೇ ಅವೇ ಸ್ಪೆಷಲ್ ಒಂಜಿ. ಹಾಯ್ ಸಂಗೀತ ಕೋತಿಯಾ ಕೋತಿ, ಹೇಗಿದ್ದೀರಾ ಕೋತಿ? ವೆಲ್ಕಮ್ ನಿಮಗೆ. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಲೈಕ್ ಸಂಗೀತ ಅಂತ ಹೇಳಿದೆ. ಥ್ಯಾಂಕ್ ಯು ಕೋತಿಯವರೇ, ಥ್ಯಾಂಕ್ ಯು.
ಗೀರ್ ಮಂಗಣ್ಣ ಕಡ್ಲೆಕಾಯಿ ನಿಂಗಣ್ಣ ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಅಣುವಣ್ಣ. ಯಾವ ಊರು ಅಂತ ಹೇಳ್ತಾ ಇದ್ದಾರೆ? ನಮ್ಮದು ಮಂಗಳೂರು ರೀ. ನಿಮ್ಮದು ಯಾವ ಮನು ಅವರೇ? ಮಂಗಳೂರು ನಮ್ಮದು. ನಮ್ಮ ತುಳುನಾಡು ಕೋಗಿಲೆ ಹಾಡಿದೆ ಕೇಳಿದೆಯ ಹೊಸ ರಾಗವ ಹಾಡಿದೆ ಆಲಿಸೆಯ. ಐಡಲ್ಲಿರೋ ಕೋತಿಗಳೇ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಮಡಿಕೇರಿ ಅಂತ ಹೇಳ್ತಾ ಇದ್ದಾರೆ. ಯು ಎಮ್ ಅವರು ಬೈಂದೂರು ಅಂತ ಹೇಳ್ತಾ ಇದ್ದಾರೆ. ಹಾಯ್ ಯು ಎಮ್, ಊಟ ಆಯ್ತಾ ನಿಮ್ಮದು? ಯು ಎಮ್ ಆಪ್ ಕೈಸೆ ಹೋ? ಓ ಬೆಳ್ಳಂ ಬೆಳಗ್ಗೆ ದಾರಿ ಬಿಡು, ಓ ಬೀಸೋ ಗಾಳಿಯ ದಾರಿ ಬಿಡು, ಗಿಡ ಮರದ ತುಂಬ ಬಿತು ಕುಳಿತ ಹಾಲಕ್ಕಿಯ ದಾರಿ ಬಿಡು, ಹೂಬನವ ಹಾಸಿವೋ ಸೊಬಗೆ ದಾರಿ ಬಿಡು, ನಮ್ಮೂರಿನ ಬೆಳಕು ನಿಮ್ಮ ಊರಿಗೆ ಬರಲು ದಾರಿ ಬಿಡು. ಯು ಎಮ್ ಅವರು ಸೂಪರ್ ಅಂತ ಹೇಳಿದ್ದಾರೆ. ಮಂಗಳೂರು ಮೀನು ಕೋತಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಕೋತಿಯವರು. ಸೂಪರ್ ವಾಯ್ಸ್ ಅಂತ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮನು ಅವರೇ, ಥ್ಯಾಂಕ್ ಯು. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಎನ್ನಿದೆ ಕೋಗಿಲೆಯು ಒಲವಿನ ಪಲ್ಲವಿಯ, ಧ್ವನಿಯಲಿ ವಿನೂತನ ಜೀವ ಭಾವನಿ ತಂದೆ, ಏಕೋ ಏನೋ ಕಾಣೆ ನಾನು ಎದುರಲಿ ನೀನಿರಲು. ಶ್ರುತಿಕಾ ಕೋಟೆಯವರು ಬಂದ. ಹಾಯ್ ಶ್ರುತಿಕಾ ಕೋಟೆಯನ್, ವೆಲ್ಕಮ್. ಉಮೇಶ್ ಅವರ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಯುವರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ನ ವಾಯ್ಸ್ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ. ಮನು ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ವಾಚವರ ಅಂಡ ಇಜ್ಜಿಯೇ ವಾಚವರ ಆತುಜಿಯೇ ಸಾಮಾನ್ಯ ಐಕ್ ಲೈವ್ ಮಲ್ಪುನಿಯೇ ವಾಚವರೇ ಆಪುಜಿ ಲೈವ್ ಮಲ್ತನ ಒಂತೆ ಅಂಡಲ್ಲ ವಾಚವರ ಆಪುಣ ಐಕೋಸ್ಕರ ಲೈವ್ ಮಲ್ಪುಣ ಅಲ್ಲಿ ಲೈವ್ ಮಲ್ತಿಪಿಟಿಗೆಲ್ಲ ಇಂಚಿಂದಕ್ಕೂ ಬರ್ಪೇರೋ ನಿಂದು ಬ್ಯಾಡ್ ಕಮೆಂಟ್ಸ್ ತಕನ ಜಾಸ್ತಿ ಆಪುಣ ಲೈವ್ ಮಲ್ತಂಡ ವಾಚವರ ಅವ್ರ ಹತ್ರ ಇತ್ತು ಬಂಗ ಬರ್ತೀನಿ. ಇರ್ನಾಡ ವಾಚವರು ಮನು ಅವರೇ ಲೈವ್ಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ. ಏನಾಯಿತು ಅಂತ ಹೇಳ್ತಾ ಇದ್ದಾರೆ. ಏನಿಲ್ಲ ಮನು ಅವರೇ, ಏನಿಲ್ಲ, ಸಪೋರ್ಟ್ ಮಾಡಿ ಆಯಿತಾ. ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಮೌನವೇ ರಾಗವು ಉಸಿರೇ ಭಾವವು. ಮಂದಾರ ನಾಟ್ ಕಮಿಂಗ್ ಮೀ ಗೋಯಿಂಗ್. ಓಕೆ ಯು ಎಮ್, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ದೀಪಕ್ ತೋಡಕರ್ ಅವರು, ದೀಪಕ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ಶ್ರುತಿಯಲ್ಲಿ ಹೂನಗೆ ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಸಂಪತ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕೋತಿ ಅವರು ಬೆಂಕಿ ಹಾಡು ಅಂತ ನಗಡ್ತಾ ಇದ್ದಾರೆ. ದೀಪಕ್ ಅವರು ಎಂತ ಅಂತ ಗೊತ್ತಾಗೋದಿಲ್ಲ ದೀಪಕ್ ಅವರದು. ಸಂಪತ್ ಕೋತಿ ಕಾಫಿ ಆಯ್ತಾ ಅಂತ ಕೇಳಿದ್ದಾರೆ. ಸಂಪತ್ ವನಸಾಂಡಿ ಕಾಫಿ ಅಣ್ಣ.
ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಲೈಕ್ ಬಂತ ಅಂದೆ? ಓಕೆ ಓಕೆ, ಬಂತು ಬಂತು. ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಿಗೆ ನೀ ಹೀಗೆ ಬಂದಾಗಲೇ ನನ್ನ ತುಟಿಯಲ್ಲಿ ನಗುವಾಗುವ ಹಂಬಲ. ನಾನಿಂತಲ್ಲೇ ಹಾಡಾದೆ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ದೀಪಕ್ ಅವರೇ, ನಮ್ಮದು ಮಂಗಳೂರು, ಒಂದು ಲೈಕ್ ಕೊಡಿ, ಮತ್ತೊಂದು ಸಬ್ಬಾಗಿ ಆಯಿತಾ ದೀಪಕ್ ಅವರೇ? ಸೂಪರ್ ಸಿಂಗರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸಂಜೀವನ್ ಅಡಿಗೆ ಮನೆಯವರು ಬಂದು, ಸಂಜೀವನ್ ಅವರೇ ವೆಲ್ಕಮ್ ವೆಲ್ಕಮ್. ಕಣ್ಣು ದಾಯಗೂ ಮುಂಚುನು ಕಣ್ಣು ಕಿರುಮುಣು ಮಾರೆ, ಕಣ್ಣು ಎಲರ್ಜಿಯಾನ್. ನಿಮ್ಮ ಹೆಸರು ಸಂಗೀತ ಅಂತ. ಅದು ಪದ್ಯ ಬಣ್ಣಗೆ ಏನು ಕಣ್ಣೆ ಮುಚ್ಚುನು ಸಂಪತ್ತು? ಅವ ಅಭ್ಯಾಸ ಆತನಿಗೆ ಕಣ್ಣು ಮುಚ್ಚಿನ ಪದ್ಯ ಬಣ್ಣಗ. ಹೌದಾ, ಅದನ್ನು ಗೊತ್ತಪ್ಪ. ಈ ಕಣ್ಣಿನ ನೋಟಗಳು ಕೋಲ್ಮಿಂಚಿನ ಬಾಣಗಳು, ಅದ ಹಾಡುಗಳು, ಲಾ 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 ಲಾ. ದೀಪಕ್ ಅವರು, ನಿಮ್ಮ ಹೆಸರು ಕೋತಿ 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 ಅಂತ. ಈ ಮರ ಕೋತಿ ಬಂದಿದೆ ಇಲ್ಲಿ, ಒಂದು ಕೋತಿ ಬಂದಿದೆ ಇಲ್ಲಿ ನಮ್ಮ ಲೈವಿಗೆ, ಕೋತಿ ಕೋತಿ ಅಂತ ಹೇಳ್ತಾ ಇದೆ. ಕುಹು ಕುಹು ಕೋಗಿಲೆ ಕೂಗಿದೆಯ ಕಂತಿಯ, ನಿನ್ನ ಕೇಳಿದೆ ಏನಂತೀಯ? ಪ್ರೀತಮ್ ಪ್ರೀತ್ ಅವರೇ ಒಂದು ಲೈಕ್ ಕೊಡಿಯಾ? ಪ್ರೀತಮ್ ಪ್ರೀತ್ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಪ್ರೀತಿ ಬಂತು. ಕ್ರೇಜಿ ಟ್ರೇಸರ್ ಅವರು ಬಂದರು, ಸೂಪರ್ ಸಂಡೇ ಅಂತ ಹೇಳ್ತಾ ಇದ್ದಾರೆ. ಕ್ರೇಜಿ ಟ್ರೇಸರ್ ಅವರೇ ವೆಲ್ಕಮ್, ಒಂದು ಲೈಕ್ ಕೊಡಿ ಆಯಿತಾ? ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಸಬ್ಬಾಗದವ್ರು ಸಬ್ಬಾಗಿ ಆಯಿತಾ? ಅದಕ್ಕೀಗ ಅದರಿಂದ ಹೊಸರಾಗ. ಹಾಯ್ ಸಂಗೀತ ಅಂದರೆ ಯಾರು ಅಂತ ಹೇಳ್ತಿದ್ದೆ ನಾನೇ. ಹಾಯ್ ಸಂಗೀತ ಅಂದರೆ ಯಾರು ಅಂತ ಕೇಳ್ತಿದ್ದಾರೆ. ಓಕೆ, ನಿನ್ನ ಕೇಳಿದೆ ಏನು? ಲೈಕ್ ಸಬ್ ಡನ್. ಥ್ಯಾಂಕ್ ಯು ಕ್ರೇಜಿ ಟ್ರೇಸರ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಗಂಗೆಯೇ ಕೇಳು ಗಾಳಿಯೇ ಕೇಳು, ಇವಳಿಗೆ ನನ್ನ ಮನಸ್ಸಿಡುವೆ, ಜನುಮದ ಪ್ರೀತಿಯ ನಾನೆರಿವೆ, ನಿನ್ನಂತರಂಗ ನಾನಲ್ಲವೇ, ನನ್ನ ಆಸೆಯೆಲ್ಲ ನಿನದಲ್ಲವೇ, ಆ ಸಾಗರದಿ ನಾ ಮುಳುಗಿದರು ಏನಂತೀಯ? ಬಾಳೇಶ್ ಅವರು ಬಂದರು, ಗುಡ್ ಈವ್ನಿಂಗ್ ಅಂತ ಹೇಳ್ತಾರೆ. ಸತೀಶ್ ಅವರು ಬಂದರು, ಸೂಪರ್ ಅಂತ ಹೇಳಿದೆ. ನೋಡಿಲ್ಲ, ಬಂದವರು ಲೈಕ್ ಕೊಡಿ ಆಯಿತಾ? ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕ್ರೇಜಿ ಟ್ರೇಸರ್ ಅವರು. ಕ್ರೇಜಿ ಅವರೇ, ನನ್ನ ವೀಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯಿತಾ? ಆಗ ಸಪೋರ್ಟ್ ಮಾಡ್ಬೋದು. ಚಾನಲ್ ಇದೆಯಾ ಸಂಪತ್? ಕ್ರೇಜಿ ಟ್ರೇಸರ್ನ ಚಾನಲ್ ಉಂಟು ತುಳಿ. ಹಾಡು ತಪ್ಪಿಸಿದ್ರಿ? ಹೌದು, ಮೆಸೇಜ್ ಬರುವಾಗ ಹಾಡು ಅಲ್ಲೆಲ್ಲಿ ತಪ್ಪಿಸ್ತೇನೆಯಾ? ಮೆಸೇಜ್ ಓದಬೇಕಲ್ಲ. ಓಕೆ, ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಅಂತ ಹೇಳ್ತಾ ಇದ್ದಾರೆ. ನಗು ಎಂದಿದೆ ಮಂಚಿನ ಬಿಂದು, ನಲಿ ಎಂದಿದೆ ಸಣ್ಣ ಚಾನಲ್ ಅಂತ ಹೇಳ್ತಾ ಇದ್ದಾರೆ. ಹೌದಾ ಕ್ರೇಜಿ ಟ್ರೇಸರ್ ಅವರೇ? ಓಕೆ ಓಕೆ. ಆ ದೇವರು ಕಟ್ಟಿದ ಗುಡಿಯಲ್ಲಿ, ಗರ್ಭಗುಡಿಯಲ್ಲಿ ಆಡ ಬಂದನು. ಲೈವ್ಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ ಆಯಿತಾ? ಲೈಕ್ ಡನ್. ಥ್ಯಾಂಕ್ ಯು ಬಾಲೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.
ನಗು 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 ಚುಕ್ಕಿತಾರೆ ನಾಚುವಂತೆ ಒಮ್ಮೆ ನೀ ನಗು 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 ಚುಕ್ಕಿತಾರೆ ನಾಚುವಂತೆ ಒಮ್ಮೆ ನೀ ನಗು. ಕ್ರೇಜಿ ಟ್ರೇಸರ್ ಅವರು ಅರಮನೆ, ಹೌದೌದು ಅರಮನೆ ಇದ್ದದು, ಅರಮನೆ ಸಾಂಗ್ ಅದು. ನಗು ನಗು ಚುಕ್ಕಿತಾರೆ ನಾಚು ಬಂತೆ ಒಮ್ಮೆ ನೀ ನಗು ಕೊಲ್ಲೆ ನನ್ನನ್ನೇ ಕೊಲ್ಲು ನನ್ನನ್ನೇ ನೀ ಕೊಳ್ಳು. ಸುನಿಲ್ ಪೂಜಾರಿ ಅವರು ಹಾಯ್ ಅಂತೇಳಿ. ಹಾಯ್ ಸುನಿಲ್ ಪೂಜಾರಿ, ಒಂದು ಲೈಕ್ ಕೊಡಿಯ ಸುನಿಲ್ ಪೂಜಾರಿ. ಸಾಯಂಕಾಲದ ವಂದನೆಗಳು ಸಹೋದರಿ ಅಂತ ಹೇಳ್ತಾ ಇದ್ದಾರೆ. ಅದು ಬರುವುದಿಲ್ಲವಾ? ಸಿಹಿ ಗಾಳಿ ಸೈ ಹಾಕಿದೆ ಮನಸ್ಸಿನಲ್ಲಿ. ಲಿರಿಕ್ಸ್ ಇದ್ರೆ ಹಾಕಿ ಹೇಳ್ತೇನೆ. ಅದಷ್ಟೇ ಬರುದು. ಸಾಯಂಕಾಲದ ವಂದನೆಗಳು ಸಹೋದರಿ ಅಂತ ಹೇಳ್ತಾ ಇದ್ದಾರೆ ರಾಜ್ಕುಮಾರ್ ಅವರು. ಥ್ಯಾಂಕ್ ಯು ರಾಜ್ಕುಮಾರ್ ಅವರೇ, ವೆಲ್ಕಮ್ ನಿಮಗೆ. ವಾಟ್ ಇಸ್ ಯುವರ್ ನೇಮ್? ಮೈ ನೇಮ್ ಇಸ್ ಸಂಗೀತಾ. ಸಿಹಿ ಗಾಳಿ ಸೈ ಹಾಕಿದೆ ಮನಸ್ಸಿನಲ್ಲಿ. ಬರಿ ಮಾತು ಇನ್ಯಾಕೋ ಪ್ರೀತಿಯಲಿ. ಪ್ರೀತಿಯೊಂದೇ ಸಾಕು ದಿನವೂ ಬೇಕು. ಪ್ರೇಮ ಅಮೃತದ ಗೀತೆ ಬರೆಯೋಣ. ಮಳೆ ಉಂಟು ರಾಜ್ಕುಮಾರ್ ಅವರೇ, ಪಿರಿ ಮಳೆ ಬರ್ತಾ ಇದೆ. ಸೂಪರ್ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ ಜಗದೀಶ್ ಅವರು. ನೋಡಿ ಲೈವ್ಗೆ ಬಂದು ಲೈಕ್ ಕೊಡಿ ಆಯಿತಾ. ಯಾರೆಲ್ಲ ಸಬ್ಬಾಗಲಿಲ್ಲ ಸಬ್ಬಾಗಿ ಆಯಿತಾ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ಈರುಳಿರಲಿ ನೀನಿರದೆ ಹೇಗಿರಲಿ. ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು. ಕಣ್ಣ ಹಾಡಂತೆ ಕಾಯುವೆನು. ಬರ್ಸ ಜೋರು ಉಂಡತೆ ಅಂತ ಹೇಳ್ತಾರೆ. ಅಂದಂದು ಬರ್ಸ ಜೋರು ಉಂಡಿತು, ಜೋರು ಸ್ಟಾರ್ಟ್ ಆನ್ ಬರ್ಸ. ದಿಲೀಪ್ ಕುಮಾರ್ ಒಂದು ಲೈಕ್ ಕೊಡಿ ಆಯಿತಾ. ರೈನ್ ಹೌದು ರೈನ್. ಅಕ್ಷರ ಸಂದೀಪ್ తెలుతోందిలేరు. మమ్మీ ఈ లైవ్ మల్పులే అందు బేబీ బాబు ಚುಕ್ಕು ಬಾಬು ಚಾಪರಿಯರೇ ವಿಕೆಟ್ ತಿನ್ಯಾರಾ. ಜಾಯಿನ್ ಮೈ ಚಾನಲ್ ನೋಡಿ. ಕ್ರೇಜಿ ಟ್ರೇಸರ್ ಇದ್ದಾರೆ. ಯಾರೆಲ್ಲ ಅವರ ಚಾನಲ್ಗೆ ಕನೆಕ್ಟ್ ಆಗಲಿಲ್ಲ ಕನೆಕ್ಟ್ ಆಗಿ ಆಯಿತಾ. ಕ್ರೇಜಿ ಟ್ರೇಸರ್ ಒಂದು ವಿಡಿಯೋಗೆ ಕಮೆಂಟ್ ಹಾಕಿ ಆಯಿತಾ. ನಂದು ಮತ್ತೆ ರಿಟರ್ನ್ ಕೊಡ್ತೇನೆ ಗಿಫ್ಟ್ ಆಯಿತಾ. ತಿನ್ನಿಯೇ ಬನ್ನೋದಲ್ಲಿ ಮಳೆ ಜೋರು ಬರ್ತಾ ಇದೆಯಾ? ಮಳೆ ಬರ್ತದೆ, ಅದು ಜೋರಾಗ್ತದೆ ಇನ್ನು ಸ್ವಲ್ಪ ಹೊತ್ತು ನಂತರ. ಮತ್ತೆ ಬಿಡುವುದೇ ಇಲ್ಲ ಮಳೆ, ಹಾಗೆ ಆಗ್ತದೆ. ಶಬ್ದ ಕೇಳ್ತದೆ ಅಲ್ಲ, ಅದು ಮಳೆದು ಶಬ್ದ. ಓ ಮಳೆ 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 ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ. ನಿಮ್ಮ ಊರು ಯಾವುದು? ಮಂಗಳೂರು ನಮ್ಮದು. ಮೊದಲ ಮಳೆಯಂತೆ ಭೂಮಿಗೆ ನೀ ಬಂದೆ ಮೆಲ್ಲಗೆ. ಚಾಚಿದ ಕೈಗೆ ಆಕಾಶ ಬೇತಾಗಿದೆ. ಹೊಸ ಸಂವತ್ಸರ
ಹೊಸ ಮನ್ವಂತರ ಶುರುವಾಗಿದೆ ಆಗಿದೆ ಈಗ. ಮಂಗಳೂರಿನಲ್ಲಿ ಏನು ಸ್ಪೆಷಲ್? ಮಂಗಳೂರಿನಲ್ಲಿ ಮೀನು ಸ್ಪೆಷಲ್, ಮೀನು ಮೀನು. ಮಂಗಳೂರು ಬೇಡ ಟೀ ಆಯ್ತಾ ಅಂತ ಹೇಳ್ತಾರೆ. ಮಂಗಳೂರು ಬೆಳಗ್ಗೆ ಟೀ ಆಯ್ತಾ ಅಂತ. ಆಯ್ತಾಯ್ತು. ರಂಗಸ್ವಾಮಿ ಒಂದು ಲೈಕ್ ಕೊಡಿ, ಮತ್ತೆ ಮಾತಾಡುವ. ಕೆಲಸ ಯಾವುದು ಉಂಟಲ್ವಾ ಅಂತ. ರಾಜಶೇಖರ್ ಅವರೇ ಒಂದು ಲೈಕ್ ಕೊಡಿ. ಹಾಯ್ ರಾಜಶೇಖರ್, ವೆಲ್ಕಮ್. ನಿಮ್ಮನ್ನೆಲ್ಲ ನೋಡಿದೆ ಮಾರೆ ರಂಗಸ್ವಾಮಿ ಅವರೇ. ಒಂದು ಜನಪದ ಸಾಂಗ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಜನಪದ ಕಡಿಮೆ ಬರುದು ಮಾರೆ, ಜನಪದ ಬರುವುದಿಲ್ಲ. ನಿಶಾಂತ್ ಈ ಚಾಪರ್ದು ಅವರ ಜಪ್ಪುಲೆ ಮಾರ ದಾಯಿ. ನಿಶಾಂತ್ ಜನಪದ ಸಾಂಗ್ ಪ್ಲೀಸ್. ಜನಪದ ಸಾಂಗ ಜನಪದ ಬರುವುದಿಲ್ಲಲ್ಲ, ಅದುವೇ ದೊಡ್ಡ ಭಂಗ ಮಾರೆ. ಜನಪದ ಮಾಯದಂತ ಮಳೆ ಬಂತಣ್ಣ ಮದಗಾನ ಕೆರೆಗೆ, ಅದಷ್ಟೇ. ಮತ್ತೆ ಸಾಂಗ್ ನಿಧಾನವಾಗಿ ಹಾಡಿ ಮ್ಯಾಮ್, ಇಷ್ಟು ಜೋರು ಬೇಡ. ಹೌದಾ? ಓಕೆ. ನಿಶಾಂತ್ ಅವರು ನಗಾಡ್ತಾ ಇದ್ದಾರೆ. ಹೌದು ನಿಶಾಂತ್, ಎಂತ ಈಗ ಮಲಗೋದು? ಸಾಯಂಕಾಲ ಮಲಗಬಾರ್ದು ಯಾರು ಕೂಡ. ಗಾಂಧಿ ಅವರು ಬಂದರು. ಹಾಯ್ ಗಾಂಧಿ, ವೆಲ್ಕಮ್. ಲೈಕ್ ಕೊಡಿ ನಿಶಾಂತ್, ಲೈಕ್ ಕೊರಿಯರಿ. ಲೈಕ್ ಕೊಡಲಿ ನಿಶಾಂತ್. ರಂಗಸ್ವಾಮಿ ಲೈಕ್ ಕೊಡಿ ಫಸ್ಟ್. ಟೀ ಆಯ್ತಾ ಅಂತ ಕೇಳಿದ್ರೆ ಆಗಿದೆ ಟೀ ಆಗಿದೆ. ಶ್ರೀಧರ್ ಅವ್ರು ಬಂದರು. ನಮಸ್ಕಾರ ಅಂತ ಹೇಳಿದ್ರೆ ಶ್ರೀಧರ್ ಅವರೇ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಫಸ್ಟಿಗೆ ಲೈಕ್ ಕೊಡಿ ಆಯಿತಾ. ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಅಂತ ಬರ್ತದೆ, ಲೈಕ್ ಕೊಡಿ. ಒಂಜಿ ಲೈಕ್ 100 ರೂಪಾಯಿ ಬೊಡ್ಚಿ. 100 ರೂಪಾಯಿದ ಲೈಕ್ ಬೊಡ್ಚಿ ಇಂಕ್ ಪಿರದೆ ತೊಲ್ಲಿ 100 ರೂಪಾಯಿದ ಲೈಕ್ ಬೊಡ್ಚಿ. ಹಾಯ್ ಕೋಟ್ಯನ್ ಪೂಜಾರಿ ಅವರು ಬಂದರು. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ವಿ ಚಾನಲ್ ಇದೆಯಾ ಶ್ರೀಧರ್ ಅವರೇ? ಮಕ್ಕಳು ಬ್ರೋ ಮಲಗಿದ್ದಾರಾ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳು ಟಿ ವಿ ನೋಡ್ತಾ ಇದ್ದಾರೆ. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಚಾನಲ್ ಇದೆ. ಓಕೆ ಶ್ರೀಧರ್ ಅವರೇ ನೋಡಿ ಕನೆಕ್ಟ್ ಆಗಿ. ಯಾರಿಗೆಲ್ಲ ಕನೆಕ್ಟ್ ಆಗಲಿಲ್ಲ ಕನೆಕ್ಟ್ ಆಗಿ. ಏನ ಚಾನಲ್ ಉಂಟು. ಹೌದಾ ನಿಶಾಂತ್, ಚಾನಲ್ ಉಂಟಾ? ನಮ್ಮ ಟಿ ವಿ ಕುಡ್ಲ ಎಬ್ಬೆ ಪೊಕ್ಕಡೆ ಬಂತಿ. ಥ್ಯಾಂಕ್ಸ್ ಇಸ್. ಓಕೆ ಚಾನಲ್ ಇದ್ದರೆ ಸಪೋರ್ಟ್ ಮಾಡಿ ಆಯಿತಾ. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಆರತಿ ಧರೆಗಿಳಿದಂತೆ ಸಾಂಗ್ ಆಡಿ ನಿಲ್ಲಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಎಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಜೀವ್ ಅವರೇ ಆಲ್ರೆಡಿ ಥ್ಯಾಂಕ್ ಯು. ಗಾಂಧಿ ಮುರುಗಣ ಹಾಯ್ ಅಂತ ಹೇಳಿ. ರಂಗಸ್ವಾಮಿ ಲೈಕ್ ಕೊಡಿ ಆಯಿತಾ. ಥ್ಯಾಂಕ್ ಯು ರಂಗಸ್ವಾಮಿ, ಥ್ಯಾಂಕ್ ಯು. ಬಾಳಲ್ಲಿ ನೀ ಬರೆದೆ ಹೊಸ ಪ್ರೇಮ ಕಾದಂಬರಿ, ಶ್ರುತಿ ಸೇರಿದೆ ಬಾಳು ಹಿತವಾಗಿದೆ, ಸುರಲೋಕದ ಸುಖ ನಮಗಾಗಿದೆ, ತನು ಕೂಗಿದೆ ಮನ ಹಾಡಿದೆ. ಲೈವ್ಗೆ ಎಷ್ಟು ಗಂಟೆಗೆ ಬರ್ತೀರಾ? ನಾನು 4 ಗಂಟೆಗೆ, ಶನಿವಾರ ಆದಿತ್ಯವಾರ ಸಂಜೆ 4 ಗಂಟೆಗೆ ಬರ್ತೇನೆ. ಮತ್ತು ಬೇರೆ ದಿನ ಎಲ್ಲ ಬೆಳಿಗ್ಗೆ 8 ಗಂಟೆಗೆ ಬರ್ತೇನೆ. ಮತ್ತು ಸಾಯಂಕಾಲ ಇಲ್ಲ ಬೇರೆ ದಿನ, ಶನಿವಾರ ಆದಿತ್ಯವಾರ ಮಾತ್ರ ಸಾಯಂಕಾಲ. ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು, ഇരുಳಲ್ಲಿ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆತ್ತ ಹೊಂಗನಸನು, ಜೊತೆಯಾಗಿ ನಡೆವೆನು ನಾ ಮಳೆಯಲು, ಮಿಡದಂತೆ ಹಿಡಿವೆ ಈ
ಬನ್ನಿ ಬನ್ನಿ ಜನರೇ ಬನ್ನಿ ಅಂತ ಹೇಳ್ತೇವೆ, ಸೂಪರ್ ಸಾಂಗ್ ರೀ ಅಂತ ಹೇಳ್ತೇವೆ. ಥ್ಯಾಂಕ್ ಯು ಕೆ ಬಿ ಬಾಸ್ ಲೈಕ್ ಕೊಡಿ ಆಯಿತಾ. ಥ್ಯಾಂಕ್ ಯು. ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ಲಲಲ್ಲ 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 ಲಲ ಹಿಂದೆ ಈರು ಅಗರ್ ಮೇಲ್ಡುಪ್ಪುನ ಅತ್ತಿಯೇ ಅಗರ್ ಮೇಲ್ ಡಿಜ್ಜಾನ್ ಯಾರು ಸುರತ್ ಕಳ್ಳು ಚಾಂಡಾಕೇನೊಂದಿಲ್ಲ ಏನಂತ ತೂತಾರ ಬಿರುವ ಏರು ನಿಶಾಂತ್ ಬಿರುವ ಏನಂತ ತೂತಾರ. ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪ್ರೆಸ್ ಆ್ಯಸ್ ಯು ನಂದಿನಿ ಅವರೇ ವೆಲ್ಕಮ್. ಸೂಪರ್ ಸಾಂಗ್ ಥ್ಯಾಂಕ್ ಯು. ಫುಲ್ ಸಾಂಗ್ ಆಡಿ. ಫುಲ್ ಸಾಂಗ್ ಬರೋದಿಲ್ವ ಅದು, ಅಷ್ಟೇ ಬರೋದು ಅದು. ಲಲಲ್ಲ ಲಲಲ್ಲ ಫುಲ್ ಸಾಂಗ್ ರಿಲೀಸ್ ಹಾಕಿದರೆ ಹೇಳ್ತೇನೆ, ಮತ್ತೆ ಫುಲ್ ಸಾಂಗ್ ಗೊತ್ತಿಲ್ಲ. ಯಾನ್ ತೂತೇರಿ ನಂದೇನೆ ನಿಶಾಂತ್. ಓಕೆ ತೂತಾರ ಓಲ್ ತೂತಾರ ಮಾರ್ರೆ ನಾನು. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪ್ರೆಸ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ. ಲೈಕ್ ಯಾರೆಲ್ಲ ಕೊಡಿ ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಮತ್ತು ಯಾರೆಲ್ಲ ಸಬ್ ಆಗಲಿಲ್ಲ ಸಬ್ ಆಗಿ. ಯೂಟ್ಯೂಬ್ ಹುಡುಗಿ ಯೂಟ್ಯೂಬ್ ತೂ ಒಂದೇ ಇಜ್ಜರ ಮಾರ್ರೆ ಲೈಕ್ ರನ್ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಎಕ್ಸ್ಪ್ರೆಸ್ ಅವರೇ. ಥ್ಯಾಂಕ್ ಯು ಕನೆಕ್ಟ್ ಆಗಿ ನಾನು ನಿಮಗೆ ಕನೆಕ್ಟ್ ಆಗ್ತೇನೆ. ಓಕೆ ಎಕ್ಸ್ಪ್ರೆಸ್ ಒಂದು ವೀಡಿಯೋಗೊಂದು ಕಮೆಂಟ್ ಹಾಕಿ ಆಯಿತಾ. ಯಾರಿಗಾದರೂ ಕನೆಕ್ಟ್ ಆಗೋದಾದರೆ ವೀಡಿಯೋಗೊಂದು ಕಮೆಂಟ್ ಹಾಕಿ ಮತ್ತು ಗಿಫ್ಟ್ ಕೊಟ್ಟು ಬಿಡಿ ಆಯಿತಾ. ಮತ್ತು ನೋಟಿಫಿಕೇಷನಲ್ಲಿ ಆಲ್ ಅಂತ ಬೆಲ್ ಬಟನ್ ಒತ್ತಿ ಆಯಿತಾ. ಈ ಪ್ರೀತಿಯ ರಥದಲ್ಲಿ ಹೊರಡೋ ಮೆರವಣಿಗೆಯಲ್ಲಿ ನಮ್ಮಿಬ್ಬರಿಗೆ ತಾನೇ ಅವಕಾಶ. ಈ ಪ್ರೀತಿಯ ಪುಟದಲ್ಲಿ ಬರೆಯೋ ಬರವಣಿಗೆಯಲ್ಲಿ ನಮ್ಮಿಬ್ಬರದೇ ತಾನೇ ಇತಿಹಾಸ. ಕಾಲ ಎನ್ನುವ ಕಾಲನೇ ಬಿಟ್ಟು ಬಾಳುವುದು ಗೊತ್ತೇನೆ, ಲೋಕ ಎನ್ನುವ ಲೋಕಾನೇ ನಿನ್ನಾಣೆ ಪ್ರೀತಿ ದೇವತೆಯೇ ನಿನ್ನಾಣೆ, ನೀನಿಲ್ದೆ ನಾನಿಲ್ಲ ದೇವರಾಣೆ. ಈರಿಲ್ಲಡ ಕಜಿಪು ಮಲ್ಪುಜರಿಗೆ ದಿನಾಲ ಯೂಟ್ಯೂಬ್ ಉಪ್ಪುವರಿಗೆ ಅಂದೆ ಅಯ್ಯೋ ದೇವ. ಇಲ್ಲಡ ಕಜಿಪ್ ಮಲ್ತದ್ದು ಒನಸೊಂದು ಬರ್ಪಿನ್ ಮಾಡ್ಯಾರೆ ಬಕದಾದ ಎಂಗಲ್ಲ ಹೋಟೆಲ್ ಉಂಡ ಎಂಗಲ್ ಹೋಟೆಲ್ ದಿತ್ತಾನ ಕಜಿಪ ವಚ್ಚ ಮಾರ್ರೆ. ಅಯ್ಯೋ ದೇವ ಇರಿಗೆ ಏರ್ ಪಂತಿನ್ ನಿಶಾಂತ್ ಅಂಚ ಟೆಲಿಫೋನ್ ಕೂಡ ಹೆಚ್ಚಿನ ದೇವಲೋಕ ಪ್ರೇಮ. ಐಮಾನ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ. ಸಬ್ ಆಗದಿದ್ರೆ ಸಬ್ ಆಗಿ. ರಾಜೇಶ್ ಆಚಾರ್ಯ ನಮಸ್ತೆ ಅಂತ ಹೇಳ್ತಿದ್ದೆ. ರಾಜೇಶ್ ಆಚಾರ್ಯ ಅವರೇ ಒಂದು ಲೈಕ್ ಕೊಡಿ ಆಯಿತಾ. ಮನಸ್ಸೆ ಓ ಮನಸ್ಸೆ ಎಂತ ಮನಸ್ಸೆ ಎಳೆ ಮನಸ್ಸಿನಿಂದಲೇ ನೀ ಮನಸ್ಸು ಮಾಡಿದೆ. ರಾಜೇಶ್ ಅವರು ನಮಸ್ತೆ ಅಂತ ಹೇಳ್ತಾರೆ. ನಮಸ್ತೆ ರಾಜೇಶ್ ಅವರು ಒಂದು ಲೈಕ್ ಕೊಡಿ ಆಯಿತಾ. ಹೆಚ್ಚಿಯೇ ಯೂಟ್ಯೂಬ್ ಬರ್ಪೋಜಿ ದಯಮಾಡಿ ವರುಣ ವಾಚ್ ಅವರ್ ಅವಡತ್ತೆ. ವಾಚ್ ಅವರ್ ಕಂಪ್ಲೀಟ್ ಪಿನೇಕ್ ಆವಂದಿನಕ್ಕೆ ಲೈವ್ ಮಲ್ಪುಂಡು. ವಾಚ್ ಅವರ್ ತಿಕ್ಕೊಡಾಣ ಲೈವ್ ಮಲ್ಪೊಡ ಆಪುಂಡು. ಅಂಚೆ ವಾಚ್ ವೀಡಿಯೋ ತೂಪುಜಿರತೆ ಇರಲ್ಲ ಅಂಚೆ ವಾಚ್ ಅವರ್ ಆಪುಜಿ ಲೈವ್ ಬತ್ತನ ಒಂತೆಗ್ಲಿ ವಾಚ್ ಅವರ್ ತಿಕ್ಕೊಂಡು 5 ಬಕ್ಕ ವಾಚ್ ಅವರ್ 4 ಸಾವಿರ ವಾಚ್ ಅವರ್ ಆಯ್ಕ $1 ಕಂಪ್ಲೀಟ್ ಆವಡು.
ಐದು ಬಕ್ಕ ನಮಕ್ ಕಾಸು ಬರ್ಪಿನಿ ಗೊತ್ತಾಂಡೆ ಡಾಲರ್ ಕಂಪ್ಲೀಟ್ ಆಯ್ಜಿರ ಕಾಸುಲ ಬರ್ಪುಜಿ ಬೊಕ ನಮ್ಮ ಚಾನಲ್ ಇತ್ತೆ ನಾಲ್ ಸಲ ನಮ್ಮ ವಾಚ್ ಅವರ್ ಮಲ್ತಡ ಚಾನಲ್ ತೂಪಿರಕುಲು ಚಾನಲ್ ಒಂಜಿ ರೀಯೂಸ್ಡ್ ಕಂಟೆಂಟ್ ಪೂರ ಇತ್ತಂಡ ಚಾನಲ್ ಡಿಲೀಟ್ ಆಪುಂಡು ಬೊಕ್ಕ ಅವು ಕಾಸು ಪಂಡ ಮಾನಿಟೈಸ್ ಆಪುಜಿ ಅವು ಚಾನಲ್ ಅಂಚ ಬರ್ಸ ಬರೊಂದುಂಡೆ ಅಂಚ ಗೊತ್ತಾಂಡೆ ಇತ್ತೇನೆ ನಮ್ಮ ಚಾನಲ್ ಕ್ರಿಯೇಟ್ ಮಲ್ತಿಬಿಟ್ಟಿಗೆ ಯೂಟ್ಯೂಬ್ದು ಕಾಸು ಬರ್ಪುಜಿ 4,000 ವಾಚ್ ಅವರ್ಲ 1,000 ಸಬ್ಸ್ಕ್ರೈಬ್ ಆಯ್ ಬಕ್ಕ ಡಾಲರ್ ಕಂಪ್ಲೀಟ್ ಆವೋಡು ಅಪ್ಲೈ ಮಲ್ಪೋಡು ಐದಕ್ಕ ಡಾಲರ್ ಕಂಪ್ಲೀಟ್ ಆವೋಡು ನಮ್ಮ ಐದು ಬಕ್ಕ ಒಲ್ಲ ಬತ್ತಂಡ ಐದಕ್ಕ ಕಾಸು ಒಲ್ಲ ಬತ್ತಂಡ ಅತ್ತೆಟ ಬಂಗ ಬರೋಡು ಅಪ್ಪಡು ಅಂಚ ದಾಲ್ ಒಂಜಿ ಚಾನಲ್ ಒಂಚೂರು ಮಿಸ್ಟೇಕ್ ಇತ್ತಂಡ ಚಾನಲ್ದ ಮಾನಿಟೈಸೇಷನ್ ಒಂದು ಬಂದ್ ಮಲ್ಪಿರಕುಡು ಬಕ್ಕ ನೋ ಯೂಸ್ ಅಂಚ ಬರ್ಸ ಬರೋನುಂಡೆ ಅಂದಂದು ಬರ್ಸ ಬರೋನುಂಡಿ ನೆಟ್ ಯೂಟ್ಯೂಬ್ಡು ನಮ್ಮತ್ತೆ ಹೋಗುವ ರೀಲ್ಸ್ ಪಾಡಿಬೇಗೆ ಬಡಿಗೆ ಕಾಸು ಬರ್ಪುಂಡು ಅಂಚತ್ತು ನೆಕ್ ನಮ್ಮ ಬಂಗ ಬರೋಡೆ ಹಾಪುಂಡು 4,000 ಗಂಟೆ ಅವಡು ಅವು ಆನಾಗ 1 ವರ್ಷಲ ಪೂ 2 ವರ್ಷಲ ಪೂ ಕೆಲವರು 6 ತಿಂಗಳ ಮಲ್ಪುವೆರು ಅಂಚ ಲೈವ್ ಗೆಡ್ಡೆ ಸಪೋರ್ಟ್ ಕೊರಿ ಡೇರಲ್ಲ ಮಸ್ತ್ ಜನ ಬರ್ತೇವೆ ಅಪ್ಪಗೆ ಎಂಗ್ಲೆ ವಾಚ್ ಅವರ್ ಜಾಸ್ತಿ ಆಪುಂಡು ಒಂಜಲ ಇಂಚೆ ನಿಕ್ಕುಲ 4-5 ಜನ ಪೂರ ಇತ್ತಂಡ ಕಮ್ಮಿ ವಾಚ್ ಅವರ್ ತಿಕ್ಕುಂಡು ನಾನು ಎಂಗ್ಲು 1 ಗಂಟೆ ಮಲ್ಪುನು ಕಾಣೆ 1 ಗಂಟೆ ಬೈಯಡ್ 1 ಗಂಟೆ ಬಟ್ ಒಂತೆಳ್ಳ ತಿಕ್ಕುಂಡತೆ ವಾಚ್ ಅವರ್ ಅಂಚ ಐಕೋಸ್ಕರ ಬರ್ಸ ಬರೋನುಂಡೆ ಅಂದಂದು ಬರ್ಸ ಬರೋನುಂಡಿ ಇಲ್ಲಡು ಕೋರಿ ಉಂಡ ಕಟ್ಟುನಾ ಇಜ್ಜಿ ಇಲ್ಲಡಿಜ್ಜಿ ಕೋರಿ ಎಂಗ್ಲು ಕೋರಿ ಕಟ್ಟು ಜಪ್ಪ ನೀರು ಕೋರಿ ಕಟ್ಟುವಾರಾ ಇಚ್ಚಿ ಎಂಗುಲು ಕೋರಿ ಕಟ್ಟು ಜಪ್ಪ ಇಂಚಿನಿ ಕೋರಿ ಓಲ್ ತಾಂಕುಂಡು ನೆಡೆ ತಾಂಕುಂಡಾವಪ್ಪ ಕೋರಿ ನೆಡೆ ಕೋರಿ ತಾಂಕರೆ ಜಾಗ್ಲ ಇದ್ದಿಂಗುಲು ಹ್ಞೂ ಅಂತ ಹೇಳ್ತಾ ಇದ್ದಾರೆ. ಸುಚಿತ್ರ ಕನ್ನಡದವ್ರು ಬಂದು ಹಾಯ್ ಎಂಚೊಲ್ಲದು ಕೇಳಿದ್ರೆ ನಾನು ಹುಷಾರಲ್ಲೇ ಸುಚಿತ್ರ ಈರೆಂಚೊಲ್ಲರು ಲೈವ್ ಮಲ್ಪು ಜರ ಇದು ವೆಲ್ಕಮ್ ಅವೇ ಚಾಪಾರಿಯರೆ ಸುಚಿತ್ರ ಸುಚಿತ್ರ ಅವ್ರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸುಚಿತ್ರ, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದವ್ರು ಲೈಕ್ ಕೊಡಿ ಆಯಿತಾ ಸುಚಿತ್ರ, ಲೈಕ್ ಕೊಡ್ಜಿರೊಂಜಿ ಲೈಕ್ ಕೊರ್ಲೇವೆ. ಜೊತೆಯಾಗಿ ಹಿತವಾಗಿ ಸೇರಿ ನಲಿವಾ ಸೇರಿ ಕುಣಿವಾ ನನ್ನ ಬದುಕಲ್ಲಿನಿ ಎಂದು ಜೊತೆಯಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ. ಲಾವಣ್ಯ ಅವರು ಬಂದರು, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಲಾವಣ್ಯ ಅವರೇ ವೆಲ್ಕಮ್ ವೆಲ್ಕಮ್. ಸುಚಿತ್ರ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟದಕ್ಕೆ. ಸೇರಿ ನಡೆವಾ ಸೇರಿ ಕೊಂಡಿ ನುಡಿವಾ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ. ಸುಮಸಿಸ್ ಬರ್ತೀರಾ? ಹಾಯ್ ಸುಮಸಿಸ್, ವೆಲ್ಕಮ್ ವೆಲ್ಕಮ್. ಸುಮಸಿಸ್ ಲೈವ್ ಆಡಿರ್ನಾ ಅತ್ತನ ಅವಡ. ಥ್ಯಾಂಕ್ ಯು ಸುಚಿತ್ರ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು. ಥ್ಯಾಂಕ್ ಯು
ಸುಮಸಿಸಿ ಇಜ್ಜಿ ನನ ಓಡೆ ಅಂದೆ. ಓಕೆ ಕಾಣೆ ಮಲ್ದಿಜಾರ. ಫಕೀರಪ್ಪ ಅವ್ರು ಬಂದರು. ಹಾಯ್ ಫಕೀರಪ್ಪ. ಫಕೀರಪ್ಪ ವೆಲ್ಕಮ್ ವೆಲ್ಕಮ್. ಫಕೀರಪ್ಪ ಒಂದು ಲೈಕ್ ಕೊಡಿ ಆಯಿತಾ. ಇಜ್ಜಪ್ಪ ರಂಚ ತಾರ ಸಪೋರ್ಟ್ ಮೆಸೇಜ್ ಮಲ್ಪುಣಿಯೇ ನಿಶಾಂತ್. तू है वही दिल ने जिसे अपना कहा है, तू है जहाँ मैं वो वहाँ तुम हो कहाँ, तेरे बिन है सजा. ಕಾಂಡೆ ಇಜ್ಜಿ ಬೈಯಡ್ ಮಾತ್ರ ಪನೊಂದುಲ್ಲೇರು. ಓಯ್ ಜೆಪ್ಪುಜಿ ಲಕ್ಕುಲೆ ಜೆಪ್ಪುಚ್ಚಿ ಲಕ್ಕುಲೆ. ಅಯ್ಯೋ ಲಾವಣ್ಯಸಿ ಸಪೋರ್ಟಿಂಗಲ್ಲಿದ್ದಾರೆ. ಫಕೀರಪ್ಪನವರು ಊಟ ಆಯ್ತು ರೀ ಅಂತ ಕೇಳಿದ್ದಾರೆ. ಊಟ ಆಗಿದೆ ಫಕೀರಪ್ಪ, ನಿಮ್ದು ಆಯ್ತಾ? ಲೋಕೇಶ್ ಬರ್ತೀರಾ? ಹಾಯ್ ಲೋಕೇಶ್ ವೆಲ್ಕಮ್. ಲೋಕೇಶ್ ಚಾಪರಿಯರ ಹತ್ತು ವನಸಾಂಡ ಏಪ ಸ್ಟಾರ್ಟ್ ಆಯ್ನಿ ನಾವು ಏನಂಜಿ ಮುಕ್ಕಾಲು ಗಂಟೆ 45 ಮಿನಿಟ್ಸ್ ಆಂಡು. ಹಲೋ ಹಾಯ್, ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಊಟ ಆಗಿದೆ. ಲೋಕೇಶ್ ಲೈಕ್ ಡನ್. ಥ್ಯಾಂಕ್ ಯು ಲೋಕೇಶ್, ಥ್ಯಾಂಕ್ ಯು ಸೋ ಮಚ್. ಲೋಕೇಶ್ ಬ್ರದರ್ ಊಟ ಆಯ್ತಾ ನಿಮ್ಮದು? ಅಲ್ಲ ಕಾಫಿ ಆಯಿತಾ? ಎಂತ ಸ್ಪೆಷಲ್ ಇವತ್ತು ಲೋಕೇಶ್ ಬ್ರೋ? ಸುಮಸಿ ಸಾಬ ನಂದಿ 45 ಮಿನಿಟ್ಸ್ ಆಂಡು. ನಾನು ಒಂಜಿ ಅರ್ಧ ಗಂಟೆ ಇಲ್ಲ ಆಯ್ತು ಪಕ್ಕ ಎಂಡು ಮಲ್ಪೆ. ನೈಸ್ ಅಂತೆ. ಲಾವಣ್ಯ ಸಪೋರ್ಟಿಗಲ್ಲಿದ್ದಾರೆ. ಸುಚಿತ್ರಾ ಅವರು ಕೂಡ ಸಪೋರ್ಟಿಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲಾವಣ್ಯ ಸಿಸ್ಸಿಗೆ ಒಂದು ಕಿರೀಟ ಸಿಕ್ಕಿದೆ ಅಲ್ಲ. ಗಿರಿಜಾಬಾಯಿ ಅವರು ಬಂದರು. ಹಾಯ್ ಅಕ್ಕ ಅಂತ ಹೇಳಿದ್ರೆ. ಹಾಯ್ ಗಿರಿಜಾಬಾಯಿ ವೆಲ್ಕಮ್. ಒಂದು ಲೈಕ್ ಕೊಡಿ ಆಯಿತಾ ಗಿರಿಜಾ ಸಿಸ್. ಸುಚಿತ್ರಾ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸುಚಿತ್ರಾ ಅವರು, ಥ್ಯಾಂಕ್ ಯು. ಹೌದು ಅಂತ ಹೇಳ್ತಾ ಇದ್ದಾರೆ. ಹೌದು, ಒಂದು ಕಿರೀಟ ಸಿಕ್ಕಿದೆ ನಿಮಗೆ ಇವತ್ತು. ಶಶಿಧರ್ ಅವರು ಬಂದರು. ಹಾಯ್ ಶಶಿಧರ್ ಅವರು, ಒಂದು ಲೈಕ್ ಕೊಡಿ. ವೆಲ್ಕಮ್ ಆಯಿತಾ ನಿಮಗೆ? ಊಟ ಆಯ್ತಾ? ಗಂಜಿ ಚಟ್ನಿ ಉಪ್ಪಾಡು ಅಂದೆ. ಗಂಜಿ ಚಟ್ನಿ ಉಪ್ಪಾಡು ಶೋಕದವನಸ್ ಎಂಕ ದಾನೆ ಕಿರೀಟ ತಿಕ್ಕದಿಜ್ಜಿ ಮಾರ್ರೆ ಅಂದಿ ನಿಶಾಂತ್. ಎರೆಗೆ ಅವು ಗೊತ್ತು ಜವು ಎರೆ ತಿಕ್ಕೊಂಡು ಬಂಡ್ರೆ ಅಪ್ಪ ಜವು ಬೈಟಿ ಯೂಟ್ಯೂಬ್ ತಗೊಳ್ ಕೊರ್ಪಿನತ್ತೆ ಅಕ್ಲೆಗೆ ಇಷ್ಟೇ ತಿನ್ನಕ್ಲೆ ಕೊರ್ಪಿನಕ್ಕಳು ಎರೆಗೆ ತಿಕ್ಕೊಂಡು ಬಂಡ್ರೆ ಅಪ್ಪ ಜವು. ಅಜ್ಮಲ್ ಅವರು ಬಂದರು. ಹಾಯ್ ಅಜ್ಮಲ್ ವೆಲ್ಕಮ್. ಒಂದು ಲೈಕ್ ಕೊಡಿ. ಸುಚಿತ್ರಾ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಅಜ್ಮಲ್ ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳ್ತಾ ಇದ್ದಾರೆ. ಅಜ್ಮಲ್ ಚಾನಲ್ ಇದೆಯಾ? ಸುಚಿತ್ರಾ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸುಚಿತ್ರಾ ಅವರೇ. ಲೈಕ್ ಅಂತೆ, ಲೈವ್ ಲೈಕ್ ಅಂತ. ಓಕೆ ಲೈಕ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಡೋದು ಲೈಕ್ ಕೊಡಿ. ಹೆಂಗೆ ಕಿರೀಟ ಬೋಡು ಹೌದು ಹಾಲ ಮಲ್ಪರ ಹೌಜಿ ಅವು ವೈಟ್ ತಗೊಂಡು ಕೊಡ್ತೀನತ್ತೆ ಮಾರ್ರೆ. ಕಂಡದ ಗೊಬ್ಬು ಇತ್ತು ನಂದೆ ಅವಳು ಅನಸ್ ಮಾಡ್ತೀನ. ಶಶಿಧರ್ ಅವರೇ ಓಕೆ. ಶಶಿಧರ್ ಒಂದು ಲೈಕ್ ಕೊಡಿ ಆಯಿತಾ? ಲಾವಣ್ಯ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಲಾವಣ್ಯ ಸಿಸ್. 30 ಅಂತ. ಥ್ಯಾಂಕ್ ಯು ಸುಚಿತ್ರಾ ಕನ್ನಡದವರು. ಥ್ಯಾಂಕ್ ಯು ಸೋ ಮಚ್. ನನಗೆ 28 ಕಾಣಿಸ್ತಾ ಇದೆ. ಪಾರಿವಾಳ ಬಂತು. ಹಾಯ್ ಪಾರಿವಾಳ. ಇದು ಓಲು ಸಿಸ್ ಊರು ಮಂಗಳೂರಿಗೆ. ಕುಡ್ಲ ಲೊಕೇಶನ್ನ ಕುಡ್ಲ ಸುರತ್ಕಲ್. ಲಾವಣ್ಯ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಲೈಕ್ ಅಂತ. ಥ್ಯಾಂಕ್ ಯು. ಸೋನು ಬಾಬಾ ಅವರು ಬಂದು ಹಿಂದಿ जानती हो क्या? थोड़ी बात करती हो हिंदी में, बराबर नहीं आता है हिंदी. ಹಾಯ್ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ ನಿಶಾಂತ್. थोड़ी बोल लेती हूँ हिंदी. ಶಶಿಧರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಶಶಿಧರ್ ಅವರೇ. ಥ್ಯಾಂಕ್ ಯು ಸೋ ಮಚ್. सोनू बाबू बिहार से हो आप? ओके थैंक यू सो मच सोनू. लाइक कीजिए एक. सोनू जी एक लाइक कीजिए. ಅಂದ ಎಂಕ್ಲ ತುಳು ಅಪ್ಪೆನ ಜೋಕುಲು ಅಂದಿ ಲೋಕೇಶ್ ಆನಿರೇನು ತೂತೈತೆ ಲೋಕೇಶ್. ಈರು ಪ್ರೀತಿ ಸಿಸ್ನ ಲೈವ್ ಬರ್ಪಾರು ಬಕ್ಕ ಮೇರ್ನ ಬ್ರದರ್ ಸಿಸ್ನ ಲೈವ್ ಬರ್ಪಾರು ಅತ್ತೆ ಅಂದಂದು ಎಂಕುಲು ತುಳು ಅಪ್ಪೆನ ಜೋಕುಲು ಅಂದ ತುಳು ನಾಡತೆ ನಮ್ಮ ತುಳು नाडु पूरा अंदंद. लाइक कर दिया है. आप कहाँ से हो? मैं मैंगलोर से हूँ सोनू जी. मेरा गांव मैंगलोर. थैंक यू सो मच. लाइक कर दिया ना आपने. थैंक यू.
ಆ ಕೃಷ್ಣ ಇತ್ತಿಲಕ್ಕ ಪೂರೆನ ಲೈವ್ಡು ಬರ್ಪೇರಿ ಲೋಕೇಶ. ಕಲಿಯುಗದ ಕೃಷ್ಣನಾರು ಲೋಕೇಶ್. ರವಿ ಹಿರೇಮಠ್ ಕನ್ನಡ ಮಾತಾಡಿ. ಹೌದೌದು ಕನ್ನಡ ಮಾತಾಡ್ತೇನೆ, ನೀವು ಕೂಡ ಮಾತಾಡಿ ಕನ್ನಡದಲ್ಲಿ. ಓಕೆ ಹಿರೇಮಠ್ ಅವರೇ ಒಂದು ಲೈಕ್ ಕೊಡಿ. ತೆಲಿಪುಣಿಯ ಈ ನಿಶಾಂತ್ ತೆಲಿಪುಣಿ ಕಡ್ದಿಜ್ಜ ಹಾ ಬರೋದು. ಲಾವಣ್ಯ ಸಿಸ್ ಸಪೋರ್ಟಿಗಲ್ಲಿದ್ದಾರೆ ನೋಡಿ. ಲಾವಣ್ಯ ಸಿಸ್ದು ಕಿರೀಟ ಹೋಗಲಿಲ್ಲ, ಲಾವಣ್ಯ ಸಿಸ್ಗೆ ಕಿರೀಟ ಫಿಕ್ಸ್ ಆಗಿದೆ. ಅಪ್ಪಗ ಹಿಂದಿ मालूम जी है आपको हिंदी मालूम है पारीवाला? आप हिंदी में बात कर सकते हैं पारीवाला? मुझे थोड़ा थोड़ा आता है, मैं थोड़ा थोड़ा बात करूँगी हिंदी से. बेंगलोर में भी लोग गाली देते हैं क्या? बहुत गाली देते हैं इधर. इधर गाली बरसा है. सोनू जी वो गाली देते हैं, बैड कमेंट्स डालेगा तो गाली दे देंगे सब लोग. ತಂಗಾಳಿ ಎಲ್ಲಿಂದ ಬೀಸುವೆ ಸಂಗಾತಿ ಕಣ್ಸೋಕಿ ಓಡುವೆ. ಆಶೀರ್ವಾದ ಅವರು ಬಂದರು. ಆಶೀರ್ವಾದ ಅವರು ಒಂದು ಲೈಕ್ ಕೊಡಿ. ಲೈಕ್. ರೆಬಲ್ ಸ್ಟಾರ್ ಸಂಗೀತ ಬನ್ನಿ ಕಾಫಿ ಕುಡಿಯೋಣ. ಹೌದಾ ಕಾಫಿ ಆಗಿದೆ ನಂದು, ನೀವು ಕುಡಿಯಿರಿ. ನನ್ನ ಹೆಸರಲ್ಲಿ ಒಂದು 2 ಕಪ್ ಹೆಚ್ಚು ಕುಡೀರಿ. ಎಂಕ್ ಇಷ್ಟ ಆಯ್ನ ಲೈವ್ಗೆ ಮಾತ್ರ ಪೋಪಿನಿ ಪೂರ ಇಜ್ಜಿ ಪನೊಂದುಲ್ಲೆ ಅಂದೆ ಲೋಕೇಶ್. ಓಕೆ ಓಕೆ ಥ್ಯಾಂಕ್ ಯು ಮಾತ್ರ. ಈಗ ನನ್ನ ಲೈವ್ಗೆ ಫಸ್ಟ್ ಬರ್ಪಿನಿ ಅದೇ ಲೋಕೇಶ್. ಥ್ಯಾಂಕ್ ಯು ಅವರಿಗೆ, ಥ್ಯಾಂಕ್ ಯು ಸೋ ಮಚ್. ಯುವರ್ ಫೇಸ್ ಇಸ್ ಜಸ್ಟ್ ಲೈಕ್ ಮೈ ಬುವಾ. ಅಚ್ಚಾ ಓ आपके बुआ जैसे हो मैं. ಓಕೆ ಓಕೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಪಾರಿವಾಳ. ನಾಲಿಸುವಾಲಿ ಹಾಡಯ್ಯಲಾಲಿ ನನ್ನ ಚೆಲುವಿಗೆ ಸೊಗಸಾದಲಾಲಿ ಮನದೇ ಮುಳ್ಳಿನ ರಾಜಕುಮಾರಿ ಕನಸಾಗಿ ಬರುವೆನಾ ಕೇಳೆ ಸಿಂಗಾರಿ. ಯಾನ್ಲ ಉಡುಪಿ ತಾಯೇನೆ ಪರಂದಿಲ್ಲ ಅಂದೆ ಈರು ಉಡುಪಿದಾಯಲ್ಲ. ಈರು ಉಡುಪಿದಾರ ಮಸ್ತ್ ಜನ ಉಡುಪಿದಾಗ ಮಸ್ತ್ ಜನ ಉಳ್ಳೇರಿಯೇ ಲೋಕೇಶ್ ಕೊಟ್ಟೆ. ಓಕೆ ಓಕೆ ಥ್ಯಾಂಕ್ ಯು ಆಶೀರ್ವಾದ್, ಥ್ಯಾಂಕ್ ಯು ಸೋ ಮಚ್. ಗಾಂಧಿ ಮುರುಗನ್ ಅವ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಗಾನ ಕೋಗಿಲೆ. ಹೌದಾ ಗಾನ ಕೋಗಿಲೆ ಬೇಡಪ್ಪ, ಅಷ್ಟು ದೊಡ್ಡ ಪಟ್ಟ ಬೇಡ ನನಗೆ. ಲಾವಣ್ಯ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಸೋನು ಬ್ರೋ ನಿಕ್ ಇತ್ತಿನ ಲೈವ್ ಸೋನು ಬ್ರೋ ನಿಕ್ಕಿತ್ತಿನ ಲೈವ್ 11. ಹೌದೌದು. ರಂಜಿತ್ ಏನವ್ರು ಬಂದರು. ರಂಜಿತ್ ವೆಲ್ಕಮ್. ರಂಜಿತ್ ಒಂದು ಲೈಕ್ ಕೊಡಿ. ರಂಜಿತ್ ಒಂದು ಲೈಕು ಕೊಡಿ ಆಯಿತಾ. ನೈಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಮಹಾರಾಜ ಕಿ ಜೈ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಭುಜಂಗ ಶೆಟ್ಟಿಗಾರ್ ಬಂದರು. ಭುಜಂಗ ಶೆಟ್ಟಿಗಾರ್ ಲೈಕ್ ಕೊಡಿ ಆಯಿತಾ ಒಂದು. ಸೂಪರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕೋಗಿಲೆ ಇಂಪಾದನ ಎಲ್ಲೆಲ್ಲೂ ಹೊಸ ಬೆಳಕು ಕಂಡಂತಾಯಿತು. ಲಾವಣ್ಯ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ರಂಜಿತ್ ಸೂಪರ್ ಅಂತ ಹೇಳಿ ಥ್ಯಾಂಕ್ ಯು ರಂಜಿತ್, ಥ್ಯಾಂಕ್ ಯು. ಭುಜಂಗ ಅವರು ಬೇರೆ ಸಾಂಗ್ ಹಾಡಿ ಅಂತ ಹೇಳ್ತಾರೆ. ಬೇರೆ ಯಾವುದು ನನಗೆ ನೆನಪಿಗೆ ಬಂದದ್ದು ನಾನು ಹಾಡೋದು ಮಾರ್ರೆ. ಬೇರೆ ಯಾವುದಾದ್ರೂ ಇದ್ದರೆ ಹೇಳಿ ಆಡ್ತೇನೆ. ನೀವು ಒಂದು ಹಾಕಿ ಸಾಂಗ್ ಹಾಕಿದರೆ ಆಡ್ತೇನೆ. ಲಾವಣ್ಯ ಸಿಸ್ ಯಾಕೆ ಮಾತಾಡಲ್ಲ ಅಂತ ಕೇಳ್ತಾ ಇದ್ದಾರೆ ಲೋಕೇಶ್. ಲಾವಣ್ಯ ಸಿಸ್ ಲೋಕೇಶ್ ಎತ್ತೊಂದು ಲೇರಿರೇನು ಹಾಯ್ ಪನ್ನೋದು ಲೇರಿ ಲೋಕೇಶ್. ಲಾವಣ್ಯ ಸಿಸ್ ಹಾಯ್ ಪಂಡೇರಿಗ ಮಿತ್ತು ತುಲಿಗೆ ಮೆಸೇಜ್ ಹಾಯ್ ಪಂಡೆ. ಲಾವಣ್ಯ ಸಿಸ್ ಯಾಕೆ ಮಾತಾಡಲ್ಲ ಅಂತ ಹೇಳ್ತೇನೆ. ಭುಜಂಗ ಬ್ರೋ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಭುಜಂಗ ಅವರೇ. ರಪ್ಪ ಲೈಕ್ ಕೊರ್ಲೆ ಬೊಕ್ಕ ಸಬ್ಸ್ಕ್ರೈಬ್ ಮಲ್ಪ್ಲೆ ಅಂದ ರಪ್ಪಂಜಿ ಲೈಕ್ ಕೊರ್ಲೆ ಬೊಕ್ಕ ಸಬ್ಸ್ಕ್ರೈಬ್ ಮಲ್ಪ್ಲೆ ಅವೇ ಅವು ಸಬ್ಸ್ಕ್ರೈಬ್ 10 ಮಾರ್ರೆ. ಲಾವಣ್ಯ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಹೆಂಗೆ ಓದಿರಿಗೆ ಕೆಲವು ಪೊತ್ತಾಡ ಸಬ್ಸ್ಕ್ರೈಬ್ ನೀರ್ಲ ಸಬ್ಸ್ಕ್ರೈಬ್ ಹಾಯ್ ಲೋಕೇಶ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್. ಭುಜಂಗ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಭುಜಂಗ ಅವರೇ. ಮೆಲ್ಲದಿಲ್ಲ ಚೂರು ಮೆಲ್ಲದಿಲ್ಲ. ಭುಜಂಗ ಅವರು ಗುಡ್ ನೈಟ್ ಈಗಲೇ. ಇದು ಗುಡ್ ಈವ್ನಿಂಗ್ ಮಾರ್ರೆ, ಗುಡ್ ಈವ್ನಿಂಗ್ ಇದು ಭುಜಂಗ ಅವರೇ, ಗುಡ್ ಈವ್ನಿಂಗ್ ಇದು. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಊಟ ಆಯ್ತಾ ಲಾವಣ್ಯ ಸಿಸ್? ಏನು ಸ್ಪೆಷಲ್ ಅಂತ ಕೇಳ್ತಾ ಇದ್ದಾರೆ ಲೋಕೇಶ್ ಅವರು. ಲೋಕವೇ ಹೇಳಿದ ಮಾತಿದು
ವೇದದ ಸಾರವೇ ಹೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವಿಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಸಬ್ಸ್ಕ್ರೈಬ್ ಬರ್ತಾವು ಸಬ್ಸ್ಕ್ರೈಬ್ಸ್ ಉಲಾವ್ ಮಾರ್ರೆ ಒಂಜಿ ಮಲ್ಪಡಕುಲ್ರಪ್ಪ ಲೈಕ್ ಪುರ ಒಂಜಿ ಕೊರಡ್ರಪ್ಪ. ಊಟ ಆಯ್ತಾ ಲೋಕೇಶ್ ಅಂತ ಕೇಳಿದ್ರೆ ಲಾವಣ್ಯ ಸಿಸ್ ನೈಸ್ ಅಂತ ಹೇಳ್ತಾ ಇದ್ದಾರೆ. ಊಟ ಆಯ್ತಾ ಲೋಕೇಶ್ ಬ್ರೋ ಅಂತ ಕೇಳ್ತಾ ಇದ್ದಾರೆ ಲಾವಣ್ಯ ಸಿಸ್. ಲೋಕೇಶ್ ಒಣಸಾಂಡಗೆ ಇಲ್ಲ, ನಿಶಾಂತ್ ವಿರುವ ನಗ್ತಾ ಇದ್ದಾರೆ. ಇದು ಯಾವ ನಗು? ಈ ಪ್ರೀತಿಗೆ ಕಣ್ಣು ಇಲ್ಲ, ಈ ಕನಸಿಗೆ ಕಣ್ಣು ಬೇಕಿಲ್ಲ. ಲಾವಣ್ಯ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ, ನಿಶಾಂತ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ, ಮತ್ತೆ ಲಾವಣ್ಯ ಸಿಸ್ ಹೌದು ಅಂತ ಹೇಳ್ತಾ ಇದ್ದಾರೆ. ಅಂಬರವೇಣಿ ಅಂಬರವೇಣಿ ಸೂರ್ಯನು ಬಂದಾಗ ತಳ 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 ತಳ. ಆ ಕಿರಣಗಳಿಗೆ ಚುಂಬಿಸೋ ರಘುರಾಮ, ಹೊಂಗಿರಣದ ಒಳಗೆ ಸುಂದರ ರವಿಮಾಮ. ಸಂತಸ ಸಂತಸ ಮೂಡನದ ದೇವಿಗಳಿಗೆ ಸಂಭ್ರಮ ಸಂಭ್ರಮ ಈ ಹೃದಯದೊಳಗೆ. ನೈಸ್ ಸನಾತನ ಅವ್ರು ಬಂದರು. ಆಯ್ ಕಿರಣ್ ವೆಲ್ಕಮ್. ಇರ್ನ ಡಿ ಪಿ ಫೋಟೋಗು ಪೇಂಟ್ ಕೊರ್ನೆನಾ ಅಂದಿ ಅವು ಫಿಲ್ಟರ್ ಮಲ್ದಿನಿ ಡಿ ಪಿ ಫೋಟೋನು ಶೋಕ್ ಬರೋಡತ್ತೆ ಐಕ್ ಬೊಲ್ದು 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 ಮಲ್ದಿನಿ ಅವಿ. ರೋಲ್ ನಂಬರ್ 34 ಪ್ರೆಸೆಂಟ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅಪ್ಪನ ಒಡಬಾರ್ದಾರೆ ಕಿರಣ್. ಕಿರಣ್ ವೆಲ್ಕಮ್. ಕಿರಣ್ ಚಾಪರ್ಯಾರ ಊರೆಲ್ಲ ಚಾಪಾರ್ದು ಬಲೆ ಬೇಗ. ಆಜಿ ಗಂಟೆಗೆ ಯಕ್ಷಗಾನ ಬಯಲಾಟ ಉಂಡು ಸಂಗೀತಕ್ಕನ ಓಲಿ ಯಕ್ಷಗಾನ ಬಯಲಾಟ ಇತ್ತೆ ಮರಿಯಳ್ಳ ಯಕ್ಷಗಾನ ಹೆಜ್ಜಿ. ಕಾಫಿ ಟೀ ಕುಡಿಯಲ್ಲ ನಾನು. ಓ ಹೌದು, ನೀವು ಮಾಲ್ಟ್ ಕುಡಿಯೋದಲ್ಲ. ಕಿರಣ್ ಮಾಲ್ಟ್ ಬಾಯ್ ಸಿಸ್ ನಾನು ಹೊರ ಬರ್ಪೇವೆ. ಓಕೆ ಓಕೆ ಲೋಕೇಶ್ ಥ್ಯಾಂಕ್ ಯು ಸೋ ಮಚ್. ಇದು ಪೊರ್ತು ಇತ್ತದ ಲೈವ್ಗೆ ಸಪೋರ್ಟ್ ಮಾಡ್ತಾರತ್ತೆ ಅವೇ ಮಸ್ತ್ ಮಲ್ಲ ಖುಷಿ ಆಂಡ್ ಥ್ಯಾಂಕ್ ಯು ಸೋ ಮಚ್ ಅವೇ ಥ್ಯಾಂಕ್ ಯು. ಬಾಯ್ ಸಿಸ್ ನಾನು ಹೊರ ಬರ್ಪೆ. ಓಕೆ ಓಕೆ ನಾನು ಬರೋದು ಪ್ಲೇಯರ್ ಹೊರತ್ತು ಗಳಿಗೆ ಏನು ಲೈವ್ ಮಲ್ಪೆಪ್ಪ ಬರೋಡಿರು. ದಿನೇಶ್ ನಾಯರ್ ಅವ್ರು ಬಂದರು. ಹಾಯ್ ಅಕ್ಕ ಅಂತ ಹೇಳಿದೆ. ಹಾಯ್ ದಿನೇಶ್ ಅವರೇ ವೆಲ್ಕಮ್ ವೆಲ್ಕಮ್. ಬಾಯ್ ಸಿಸ್. ಓಕೆ ಲಾವಣ್ಯ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ ಸಿಸ್ ಥ್ಯಾಂಕ್ ಯು ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿರಲ್ಲ ಅದು ತುಂಬ ಖುಷಿ ಆಯಿತು ಲಾವಣ್ಯ ಸಿಸ್ ಥ್ಯಾಂಕ್ ಯು. ದಿನೇಶ್ ನಾಯರ್ ಅವರು ಒಂದು ಲೈಕ್ ಕೊಡಿ ಆಯಿತಾ. ಲೈಕ್ ಕೊಡೋದವ್ರು ಲೈಕ್ ಕೊಡಿ. ಮಲೆನಾಡಿ ಮೂಲೆ ಮ್ಯಾಗೆ ಇತ್ತೊಂದು ಸೋಮನಹಳ್ಳಿ, ಆ ಊರಲ್ಲಿದ್ದವರೆಲ್ಲ ಲೋಕಾನೆ ಗೊತ್ತಿಲ್ದವರು, ಇದ್ದಾಳು ಮುದುಕಿ ಬಾರಿ ಚಂಬಗಾತಿ. ಲಾವಣ್ಯ ಸಿಸ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ಲೋಕೇಶ್ ಅವರು. ಹಾಯ್ ಮೇಡಮ್ ನಿಮ್ಮ ವಾಯ್ಸ್ ಸೂಪರ್ ಥ್ಯಾಂಕ್ ಯು ಗೈಸ್ ಬಾಯ್ ಅಂತ. ಓಕೆ ಬಾಯ್ ಲೋಕೇಶ್ ಅವರೇ ಬಾಯ್. ಚಿಕನಾ ಮಟನಾ ಅಂತ ಜೋಸ್ ಅವರೇ ನನಗೆ ಇದು ಚಿಕನ್ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಜೋಶ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ.
ಲೋಕೇಶ್ಗೆ ಬೈದನ್ನು ನೀಲಿದಿರೆ ಬೋಡ ನೀಲಿದ ಬೋಡನ ಕೊರ್ಕ ಆಯ್ತದ ಇತ್ತೆ ಬರ್ಕೊಂತಲೆ ಒಂದು 2 ಮೆಸೇಜ್ ಪಡ್ಲೆಪ್ಪ ವಿಶಾಲ್ ಅವರು ಹಲೋ ಅಂತೇಳಿ ಹಾಯ್ ವಿಶಾಲ್ ವೆಲ್ಕಮ್ ಒಂದು ಲೈಕ್ ಕೊಡಿ ಪವನ್ ಕುಮಾರ್ ಹಾಯ್ ಒಂದು ಲೈಕ್ ಕೊಡಿ ಆಯ್ತಾ ಇಂತ ಕೂಡ ಮೆಸೇಜ್ ಪಡ್ಲಿಕ್ಕೆ ನಿಶಾಂತ ಬರ್ಕೊಂಡಿರೇಗ್ಲ ರಡ್ಡು ಮೆಸೇಜ್ ಮಾಡಿ ಮೇಡಮ್ ಅವರೇ ನೀ ಬರೆದ ಕಾದಂಬರಿ ಸಾಂಗ್ ಆಡಿ ಮೇಡಮ್ ನೀ ಬರೆದ ಕಾದಂಬರಿಯಾ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಹಿಂದೆ ತಕೋ ನಾನಿನ್ನಲಿ ಬೆರೆವಂತ ಮನಸ್ಸಾಗಿದೆ ಆ ಬಾನು ಈ ಭೂಮಿ ನೋಡಲ್ಲಿ ಒಂದಾಗಿದೆ ತನು ಕೂಗಿದೆ ಮನ ಹಾಡಿದೆ ಸುರಲೋಕದ ಸುಖ ನಮಗಾಗಿದೆ ಬರ್ತನತೆ ನಿಶಾಂತ್ ಇತ್ತೆ ಬರ್ತನತೆ ನೀಲಿ ಭುಜಂಗ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಭುಜಂಗ ಅವರೇ ಥ್ಯಾಂಕ್ ಯು ಸೋ ಮಚ್ ಒಂದು ಕವಿತೆ ಹೇಳಿ ಮೇಡಮ್ ಕವಿತೆ ಬೇಕಾ ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ ಪ್ರೀತಿಯ ಸವಿ ಮಾತೆ ಉಪಾಸನೆ ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ ಪ್ರೀತಿಯ ಸವಿ ಮಾತೆ ಉಪಾಸನೆ ಇರೆಗ್ ಸಂಗೀತ ಪುದರ್ ದೀತಿನೆಕ್ಲ ಸಾರ್ಥಕ ಆಂಡ್ ಅಂದತೆ ಪುದರ್ಲ ದೀತೆರ್ ಶೋಕುದೆಂಟ್ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವನಿಂದು ಮಾಯದ ಲೋಕದಿಂದ ನನಗಾಗಿ ಬಂದವಳಿಂದು ಆಹಾ ಎಂತ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಮೇಡಮ್ ಒಂದು ಕವಿತೆ ಬರುವುದಿಲ್ಲವಾ ಇದುವೇ ಕವಿತೆ ನಂದು ಕವಿತೆ ಅಂದರೆ ಯಾವ ಥರದ್ದು ಕವಿತೆ ನಿಮಗೆ ಪವಿ ಅವರು ಬಂದು ಪವಿಸಿಸ್ ವೆಲ್ಕಮ್ ಪವಿಸಿಸ್ ಯು ಎಂ ಬತ್ತಿತ್ತಿರಿ ಕೇಂದ್ರ ಪೋಯರಿಯೇ ಪವಿಸಿಸ್ ಮಂದಾರ ಸಿಸ್ಸನ ಯು ಎಂ ಬತ್ತಿತ್ತಿರಿ ಕೇಂದ್ರ ಪೋಯರು ಈರ್ ಬೈಜರತ ಬಂದು ಯು ಎಂ ಪೋಯರು ಬೇಗ ಇರಿನ ಕೇಂದ್ರ ಪೋಪಿನೇ ಪಲ ಲೈಕ್ ಕೊಡದವ್ರು ಲೈಕ್ ಕೊಡಿ ಆಯ್ತಾ ಮುಂಗಾರು ಮಳೆ ಗಣೇಶ್ ದುಂಬೆ ಈರ್ನ ವಾಯ್ಸ್ ಕೇಂದ್ರ ಸಾಂಗ್ ಇರೆಗೆ ಪಂಡ್ರೆ ತಿಕ್ಕುದು ಅಯ್ಯೋ ದಾಯಿ ಅವಳು ಆಕಳು ಆಸೋ ಪಂತಿಜರ ಅವಳು ಉಳ್ಳೇರು ಪಂಡ್ರೆ ಏನನ ವಾಸ ವಾಯ್ಸ್ ఉంది ಅವಳು ಕೊರ್ಪಿ ಮಕ್ಕಳ ತೇನೆ ನಿಶಾಂತ ಮಕ್ಕಳ ತುಳೆಗೆ ಇಟ್ಲ ಬುದ್ಧನಾಗುವೆ ಎಂದು ಎದ್ದು ಕುಳಿತೆ ಆಸೆಯೇ ದುಃಖಕ್ಕೆ ಮೂಲ ಎಂದು ಒದ್ದು ಮಲಗಿದೆ ಕವಿತೆ ಹೌದೌದು ಆ ಕವಿತೆ ಅದು ಬುದ್ಧನಾಗುವೆ ಎಂದು ಎದ್ದು ಕುಳಿತೆ ಆಸೆಯೇ ದುಃಖಕ್ಕೆ ಮೂಲ ಎಂದು ಒದ್ದು ಮಲಗಿದೆ ಕವಿತೆ ಇನ್ಸ್ಟಾಗ್ರಾಮ್ ಇಜ್ಜೆ ಇರೇನಕ್ಕೇನೊಂದಿಲ್ಲ ರಿಜ್ಜಿ ಪವಿ ಇನ್ಸ್ಟಾಗ್ರಾಮ್ ಇಜ್ಜೆನ್ನ ಇದು ಯಾವ ಕನ್ನಡ ಅಂತ ಕೇಳ್ತಾ ಇದ್ದಾರೆ ಗ್ರೇಟ್ ಒಂದು ಲೈಕ್ ಕೊಡಿ ಹೆಲೋ ಒಂದು ಲೈಕ್ ಕೊಡಿ ಗ್ರೇಟ್ ಇದು ಇದು ನಮ್ಮೂರ ಕನ್ನಡವಾ ಪವಿಸಿಸ್ ಮಂದಾರಡು ಬಲೆಗೆ ಪವಿಸಿಸ್ ಮಂದಾರಡು ಬಲೆ
ಮಂಗಳೂರು ಮಂಗಳೂರು. ಭುಜಂಗ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಭುಜಂಗ ಅವರೇ. ಅಂದ ಆಯ್ನ ಮೊನ್ನೆ ಮಲ್ಪಗ ಟೈಮ್ ಔಟ್ ಕೊಡ್ಕೊ ಮಾರ್ರೆ ಕೊರ್ಚಂಚಿಂದ ಕೊರಿಯ ಕಲರ್ ಕೊರೊಚ್ಚಿ ಏರ್ ಪನ್ಲೆ ಉಪ್ಪಡು ತುಕ್ಕ ಓ ಮಂಗಳೂರು ಹೌದೌದು ನೀವು ಮಂಗಳೂರು ಮಂಗ ಹೌದು. ಗ್ರೇಟ್ ಅವರೇ. ಭುಜಂಗ ಅವರು ಸವೋಡಿಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪವಿ ಅವರು. ಅಂದು ಒಂತೊರ್ತು ಪೂರ ಬರ್ಪನ ಅಂದು ಗೊತ್ತಾಗ್ತಿ ಮಾರ ಕರ್ಮ ಆಯೇನೆ ಒಂದು ಆಯನೇನಾ ಅಂದು ಆಯ್ವರ ಟೈಮ್ ಔಟ್ ಕೊರಿ ಈಗ ಮಹೇಶ್ ಆಯ್ ಒಂದು ಲೈಕ್ ಕೊಡಿ ಮಹೇಶ್ ಬ್ರೋ ಒಂದು ಲೈಕ್ ಕೊಡಿ ಆಯಿತಾ. ವೆಲ್ಕಮ್ ನಿಮಗೆ. ಟೀ ಆಂಡ ಕೇಳ್ತಾ ಇದ್ದ. ಟೀ ಆಗಿದೆ ಮಹೇಶ್ ಬ್ರೋ, ಟೀ ಆಗಿದೆ. ಬತ್ತಿತ್ತೇರಿಯೇ ಕೋಡೆ ಸಮಾನ ನೆರ್ತೆ ಮನದಲ್ಲಿ ಎಂಕಂಚೆ ನೆರೆ ಬರ್ಪುಜ್ಜಿ ಪವಿಸಿ ಸಭೆ ಬಂಗಾಪಿನಿ ಈರನ ಸೋಕು ನೆರ್ಪಾರೆ ಹೆಂಗೆ ನೆರೆ ಬರ್ಪುಜೇಕ್ಲಿ ಯಾರಕ್ಕೂ ತಡೆ ಅರೇಂಜ್ ಟೈಮ್ ಔಟ್ ನಮ್ಮ. ಎಕಡೆ ನಿಂಚೆ ಇತ್ತುಜಿ ಮಾರ್ರೆ ಎಲ್ಲ ಅಂಚಿಂದ. ಊಟ ಆಯ್ತಾ ಏನು ಕರಿ ಅಂತ. ಗ್ರೇಟ್ ನಿನಗೆ ಜೋರು ಉಂಟಾ ಅಂತ ಕೇಳ್ತಾ ಇದ್ದಾರೆ. ಹೌದು ಪೂರ ಅಂಚ ಪಂಡ ಆಪುಡ ಅದೇ. ನೀವು ಯಾಕೆ ಮೇಕಪ್ ಮಾಡಲ್ಲ? ಯಾಕೆ ಮಾಡಬೇಕು ಮೇಕಪ್ಪು? ಕೋಡೆ ಮಾತ ನೆಡ್ತಿರುವಲ್ಲಿ ಪೊರ್ಲುದ ಚಾವ್ ನೆಟ್ವರ್ಕ್ ತಿಕ್ಕುಜಿದಾದ ಮಲ್ಪುಡು. ನೆಟ್ವರ್ಕ್ ತಿಕ್ಕಿಜಿದಾಲ ಮಲ್ಪರೆ ಆಪುಜಿ. ಮೊಬೈಲ್ ಬರಿಕದಿ ಇದು ಕುಲ್ಲೋಡ ಆಪುಡು ಬಕ್ಕದಾಲ ಮಲ್ಪರೆ ಆಪುಜಿ ಮಾರ್ರೆ. ಸಂಪತ್ ಹಾಯ್ ಬರೋದಿಲ್ಲ. ಹಾಯ್ ಸಂಪತ್, ವೆಲ್ಕಮ್. ಸಂಪತ್ ಒಡೆ ಪೋಯಿನಿ ಕಡು ಊರೊಂದು ಮಂಗಳೂರು ಹೊಸತು ಸಿಮ್ ದೆಪ್ಪುಲೆ ನೆಟ್ವರ್ಕ್ ತಿಕ್ಕೊಂಡು ಹೊಸತು ಸಿಮ್ ದೆತ್ತನ ನೆಟ್ವರ್ಕ್ ತಿಕ್ಕುಳ ಬರ್ಸ ಉಂಡು ಅನ್ನೊಂದು ಬರ್ಸ ಉಂಡಿಯೇ ಮಹೇಶ್. ಬರ್ಸ ಉಂಟು ಇಲ್ಲಿ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ ದಾಯಿಗ ಮಂದಾರ ಸಿಸ್ಮ ದಾಲೇಜಿ ಪವಿಸಿಸ್ ಎಕಡೆ ಬತ್ತಿತ್ತೀರ ಈಗ ಕೇಳಿ ಮಂದಾರಡು ಬಲೆ ಎಂದು ಆಶೆ ನಾ ಕಾಣೆ ಅಂತ ಹೇಳ್ತಾ ಇದ್ದೆ. ನೀ ಕಾಣಬೇಡವ ಎಂತ ಕಾಣೆ ನಿನ್ನ ಹೆಂಗೆ ಗೊತ್ತಾಪ್ಸಿ. ಚಂದದ ಚೆಲುವಿನ ತಾರೆ ಬಾರೇ ಬಾರೇ ಒಲವಿನ ಚಿಲುಮೆಯ ತಾರೆ ಮರೆಯಲಾರೆ ಗ್ರೇಟ್ ವಾಸ್ ಟೈಮ್ ನೋಡಿ. ಲೈವಿಗೆ ಬಂದ ಲೈಕ್ ಕೊಡಿ ಆಯಿತಾ. ಹೈಡಲ್ಲಿ ಇರಬೇಡಿ, ಒಂದು ಕಮೆಂಟ್ ಮಾಡಿ. ಮಂದಾರ ಪುಷ್ಪವು ಎಂಕೋಡೆ ಆಯ್ ತ್ರಿಪುರ ಸುಂದರಿ ಪೋರಪ್ಪ ಅಂದ ನೆರ್ತೆ ಅಂದ ಯಾನ್ ಬಕ್ಕ ಈರ್ನ ಲೈವ್ಡು ಒಂದು ಇಜ್ಜೆ ಇದ್ದೀನಿ ಎಂಕ್ ಜೋರು ನಿದ್ರೆ ಬರೋದಿತ್ತು. 1 ಗಂಟೆ ಉಂತ್ಯತೆ ಬಕ್ಕ ಒಂದು ಇದು ಅಡಿಗೆ ಇದ್ದೀನಿ ಕಾಣೆ ಲೆಕ್ಕದು ಮೊಬೈಲ್ ತೋಜ್ಜಿ ಮಾರ್ರೆ ಬಕ್ಕ ಒಂಜಿ ಕಂಡಿದ ಅಲ್ಪ ದೀತೀನಿ ಆ್ಯಪಲ್ ಒಂದು ಹಿಡಿದಿಪ್ಪಿನಿ ಟೇಬಲ್ ದಿಪ್ಪಿನಿ ಮೊಬೈಲ್ ನಾಡು ಕಾಡೆ ಲೆಕ್ಕದು ಮೊಬೈಲ್ ತೋಜ್ಜಿ ಕೊರಡೆ ಲೆಕ್ಕದು ಕುಳ್ಳಾಗ ಮೊಬೈಲ್ ತೋಜಿನ ಕಂಡು ಹಿಡಿದಿತ್ತೆ. ಅವು ಗ್ರೇಟ್ ನಾಯಿಗೆ ಎಂಕ ಕೋಡೆ ತ್ರಿಪುರ ಸುಂದರಿಪುರ ಅಂದ ಒಲವಿನ ಉಡುಗೊರೆ ತಾರೆ ಅಂತ ಗೊತ್ತಿಲ್ಲ. ಒಲವಿನ ಉಡುಗೊರೆ ಕೊಡಲೇನು ಅದಾದರೆ ಗೊತ್ತುಂಟು. ಒಲವಿನ ಉಡುಗೊರೆ ಕೊಡಲೇನು ಪ್ರಕೃತದಿ ಬರೆದೇನು ಇದ ನಾನು ಹೃದಯವೇ ಇದಾಗಿ ಮಿಡಿದೆ ಬಯಕೆ 300 ನಿನ್ನಲ್ಲಿ ಮಿಡಿದೆ ಒಲವಿನ ಉಡುಗೊರೆ ಕೊಡಲೇನು
ಮಿಸ್ ಆಪಿನಿ ಮಾರ್ರೆ ಕಂದಿ ಬೇಗ ಬೈದಿತ್ತೀರಿ ಸ್ಟಾರ್ಟ್ ಆನೇ ಬೈದಿತ್ತೀರಿ UM ಗೀತ ಸಂಗೀತ ಒಂದು ಸಾಂಗ್ ಹಾಡಿದೆ ಈಗ. ಊಟ ಮುದ್ದು ಮನಸ್ಸು ಅವರೇ ಒಂದು ಲೈಕ್ ಕೊಡಿ. ಮುದ್ದು ಮನಸ್ಸು ಆಗಿದೆ ಊಟ ಆಗಿದೆ. ಆರಾಮಿದ್ದೀರಕ್ಕ? ಆರಾಮಿದ್ದೇನೆ ನಂಜು ಮಾರ್ರೆ ಅಂತ ಹೇಳ್ತಾ ಇದ್ದಾರೆ. ಅಂದಿಯೇ ಎಂಚಿನ ನಂಜು ಗೊತ್ತಾಪು ಜಂಕ್. ಹಾಯ್ ಪವಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. UM ಎಂಕ್ ಗಿಫ್ಟ್ ಕೊಡ್ತಿದ್ದೀರತ್ತೆ ಅವ್ವೇ UM ಬರ್ನಾಗ ಹಿರಿಜ್ಜರಿ ರಡ್ಡರ್ ಸಲ ಕೇಂಡೇರಿ UM ಯಾನ್ ಪಂಡೆ ಎಂಡ ಪಂಡೇರು ಮಂದಾರ ಇಜ್ಜ ತೈಕೆ ಯಾನ್ ಪೋಪೆ ಪಂಡೇರಿ ಯಾನೆ ಕಾವು ಪಂಡೆ ಬಕ ಯಾನ್ ಇರ್ ಬರ್ಪರೆಜ ಗೊತ್ತು ಜತೆ ಬಕ ಯಾನ ಇಂಗ್ಲೀಷ್ ಹೆಂಗ್ ಬರ್ಪುಜಿ ಮಾರ್ರೆ. ಮುದ್ದು ಹಾಯ್ ಕಣ ಅಂತ ಹೇಳ್ತೆ. ಪವಿಯಕ್ಕ ಆರಾಮಿದ್ದೀರಾ ಅಕ್ಕ? ಮನೆಯಲ್ಲೆಲ್ಲರೂ ಆರಾಮ ಅಂತ ಕೇಳ್ತಾ ಇದ್ದಾರೆ ಮುದ್ದು ಅವರು. ಪುಟ್ಟೇಗೌಡ ಅವ್ರು ಬಂದ್ರು. ಪುಟ್ಟೇಗೌಡ ಒಂದು ಲೈಕ್ ಕೊಡಿಯಾ? ಪುಟ್ಟೇಗೌಡ ಬ್ರೋ ಒಂದು ಲೈಕ್ ಕೊಡಿ. ಇನ್ಸ್ಟಾಗ್ರಾಮ್ ಇತ್ತಂಡೆ ಎಂಕ ಪನೋಲಿ ಇಜ್ಜಿ ಎಷ್ಟು ಮಿಸ್ ಮಾಡ್ಕೊಳ್ತೀನಿ ಗೊತ್ತಾ ಅಂತ ಹೇಳ್ತಾ ಇದ್ದಾರೆ ಪವಿ ಅಕ್ಕ. ಅವರ ಲೈವ್ ಉಂಟಲ್ಲ ಮುದ್ದು ಮನಸ್ಸು, ಅವರ ಲೈವ್ ರಾತ್ರಿ 9 ಗಂಟೆಗೆ ಅವರ ಲೈವ್ ಉಂಟು, ಅಲ್ಲಿಗೆ ಹೋಗಿ ಆಯ್ತಾ. ಲೈವಲ್ಲಿ ಸಿಗ್ತಾರೆ ಪವಿ ಸಿಸ್ ಅವರು ಈಗ ಮಂದಾರ ಆಗಿದ್ದಾರೆ. ಪವಿ ಈಗ ಮಂದಾರ ಚಾನಲ್ ಉಂಟಲ್ಲ, ಮಂದಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ಮುದ್ದು ಮನಸ್ಸು ಅವರೇ. ಅವರು ನಿಮಗೆ 9 ಗಂಟೆಗೆ ಲೈವಲ್ಲಿ ಸಿಗ್ತಾರೆ. ಪವಿ ಪಲ್ಲವಿ ಮಂದಾರ ಆಯ್ತಾ. ಅವರು ಹೊಸ ಹೆಸರಲ್ಲಿ ಬರ್ತಾ ಇದ್ದಾರೆ ಈಗ ನಮ್ಮ ಯೂಟ್ಯೂಬ್ಗೆ ಹೊಸ ಎಂಟ್ರಿ ಅವರು ಮಂದಾರದಲ್ಲಿ. ಈ ಬಂಧನ ಸಾಂಗ್ ಆಡಿ ಅಂತೇಳಿ. ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಪ್ರೇಮ ಸಂಗೀತ ಅದು ಗೊತ್ತಿಲ್ಲವ ಅಷ್ಟೇ ಬರುದು. ಬಂಧನದು 101 ನೆನಪೊಂದು ಗೊತ್ತುಂಟು, ಅದು ಬೇಕಾದ್ರೆ ಹೇಳ್ತೇನೆ ಸ್ವಲ್ಪ. ಹ್ಞೂ ಕಣೋ ಅಂತ ಹೇಳ್ತಾ ಇದ್ದಾರೆ. ಮೆಂಬರ್ ವ್ಯೂಸ್ ಹಾಯ್ ಅಂತ. ಮೆಂಬರ್ ಅವರೇ ಒಂದು ಲೈಕ್ ಕೊಡಿ ಆಯ್ತಾ. ಚಾನಲ್ ಉಂಡೆ ಯಾರನ್ನ ಪವಿಸಿಸ್ ಕೊರೋಡ ಚಾನಲ್ ಉಂಡಾ? ಚಾನಲ್ ಇದೆಯಾ ಮುದ್ದು ಮನಸ್ಸು? ಕೊಟ್ಟಿದ್ದೇನೆ ಆಯ್ತಾ ಮುದ್ದು ಮನಸ್ಸು ಅವರೇ. ಮುದ್ದಿನ ಹುಡುಗಿ ಚಂದ, ಮೌನದ ರೂಪವೇ ಅಂದ, ಅಂದಕ್ಕೆ ಚಂದವಂತೆ ನಿನ್ನ ಅಂದವು. ನೋಡಿ ಮುದ್ದು ಮನಸ್ಸು ನೋಡಿ, ಮಂದಾರ ಶಾರ್ಟ್ ಅಂತ ಬರ್ತಲ್ಲ ಅದಕ್ಕೆ ಕನೆಕ್ಟ್ ಆಗಿ ಆಯ್ತಾ. ಅಕ್ಕ ನಿಮ್ಮದು ಯಾವರು? ನಂದು ಮಂಗಳೂರು. ಓಕೆ ಪವಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಉಂಡು ಕೊರಿಯ ಬೊಚ್ಚಿ ಬಲ ಆಯ್ತು ಉನ್ನ ಬೊಚ್ಚಿಯಾ ಕೊಟ್ಟರು ಕಣು. ಅಕ್ಕ ಹಾಯ್ ಟೀ ಆಗಿದೆ, ನಿಂದು ಮುದ್ದು ಅಕ್ಕ ಅಂತ. ನಂದಾಗಿದೆ. ವಿಠಲ್ ಮಣಿ ಅವರೇ ಒಂದು ಲೈಕ್ ಕೊಡಿ. ವಿಠಲ್ ಮಣಿ ಲೈಕ್ ಕೊಡಿ ಆಯ್ತಾ. ಸೂಪರ್ ಚೆನ್ನಾಗಿ ಮಾಡಿದೆ ಅಕ್ಕ, ನಿನ್ನ ಮಾತು ಮುದ್ದು ಥ್ಯಾಂಕ್ ಯು. ಒಂದು ಲೈಕ್ ಕೊಡಿ ಆಯ್ತಾ. ವಿಠಲ್ ಮಲ್ಲಿ ಅವರು. ಪವಿ ಅಕ್ಕ ಗಿಫ್ಟ್ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ ಮುದ್ದು ಮನಸ್ಸು ಅವರು. ದುಬೈ 2004 ಬರ್ತಾ ಇದ್ದಾರೆ. ಹಾಯ್ ದುಬೈ ವೆಲ್ಕಮ್. ದುಬೈ ಒಂದು ಲೈಕ್ ಕೊಡಿ ಆಯ್ತಾ. ವಿಠಲ್ ಮಲ್ಲಿ ಥ್ಯಾಂಕ್ ಯು ವಿಠಲ್ ಮಲ್ಲಿ ಥ್ಯಾಂಕ್ ಯು. ವಿಠಲ್ ಮಲ್ಲಿಗೆ ಒಂದು ಕಿರೀಟ ಸಿಕ್ಕಿದೆ ಮಾರ್ರೆ. ನಾನು ಬಂದೆ. ಬನ್ನಿ ದುಬೈ ಅವರೇ ವೆಲ್ಕಮ್. ಪವಿ ಪಲ್ಲವಿಯನ್ನು ಯಾರು ಮರಿಬೇಡಿ ಆಯ್ತಾ. ವಿಡಿಯೋ ನೋಡುವ, ಇನ್ನು ಅದರಲ್ಲಿ ಲೈವ್ ಇರುತ್ತೆ ಹಗಲು ಟೈಮ್ ಅಂತ ಹೇಳ್ತಾ ಇದ್ದಾರೆ ಪವಿ ಸಿಸ್. ನವೀನ್ ಬ್ರೋನಾ? ಓಕೆ ನವೀನ್ ಬ್ರೋ ಬಲೆ ಇಲ್ಲ 8 ಗಂಟೆ ನನ್ನ ಬೈಯಡ್ ಲೈವ್. ಪವಿ ಅಷ್ಟೇ ಎಷ್ಟೊತ್ತಿಗೆ ಮಾಡ್ತೀಯ ಲೈವ್ ಅಂತ ಹೇಳ್ತಾ ಇದೆ. ಬೆಳಿಗ್ಗೆ ಮಾಡ್ತಾರಂತೆ ಅವರು ಪವಿ ಸಿಸ್. 7 ಓಕೆ 7 ಶಾರ್ಪ್ 7 ಓಕೆ. ನಾನು ನೋಡಿ 9 ಗಂಟೆಗೆ ಮಂದಾರ ಸಿಸ್ನ ಲೈವ್ ಉಂಟು, ಸಪೋರ್ಟ್ ಮಾಡಿ ಆಯ್ತು ಅವರಿಗೆ. ಓಕೆ ನವೀನ್ ಬ್ರೋ ಓಕೆ ಬರ್ತೇನೆ. ಎಕಡೆ ಆನ್ ಅಡಿತ್ತೆ ಮಸ್ತ್ ಪೊರ್ತು ಎಂಕ್ ಬಕ್ಕ ಮೆಸೇಜ್ ಪಾಡ್ರಾಜ್ ರಿಕ್ಷೋಡ್ ಫೋನ್ ದಿತ್ತತೆ ಅಂಚೆ ಮೆಸೇಜ್ ಪಾಡ್ರಾಜ್ ಮಸ್ತ್ ಪೊತ್ತು ಆನ್ ದಿದ್ದಿತ್ತೆ ಇನ್ನ ಲೈವ್ ಅಡೆ ಮುಟ್ಟಿನೇ ಆನ್ ದಿತ್ತೆ ಬಕ್ಕ ಬಂದ್ ಮಲ್ತೆ ಬಕ್ಕ ಇಲ್ಲ ಬಕ್ಕ ಒಂದಾಯಿರತ್ತೆ ಲೈವ್ ಎಂಡ್ ಮಲ್ತಾರತ್ತೆ ಆತ ಮುಟ್ಟ ಇತ್ತೆ. ಓ ಮಂದಾರಕ್ಕಗೆ ಜೈ ಅಂತ ಹೇಳ್ತಾ ಇದ್ದಾರೆ ದುಬೈ ಅವರು. ಮಂದಾರದಲ್ಲಿ 9ಗೆ ಲೈವ್ ಗಿಫ್ಟ್ ಕೊಟ್ಟಿಯಾ? 9ಗೆ ಹೌದೌದು ಗಿಫ್ಟ್ ಕೊಟ್ಟಿಯಲ್ಲ.
ಮುದ್ದು ಮನಸ್ಸು ಅಕ್ಕ ನಿಮ್ಮ ಮಾತು ತುಂಬ ಚೆನ್ನಾಗಿರುತ್ತೆ. ಟೀ ಆಯ್ತಕ್ಕ? ಆಗಿದೆ ಶಿವಾನಂದ್ ಅವರೇ. ಶಿವಾನಂದ್ ಅವರೇ ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ ಆಯ್ತಾ. ಥ್ಯಾಂಕ್ಸ್ ಅಕ್ಕ ಪನೊಂದಲ್ಲೇರು. ನವೀನ್ ಅಂತ ನಗಳ್ತಾ ಇದ್ದಾರೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಪವಿ ಅಕ್ಕ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಮುದ್ದು ಮನಸ್ಸೇ ಮುದ್ದು ಮನಸ್ಸೇ ಏನು ಬಾ ಮನಸ್ಸೇ. ಮಹಾಂತೇಶ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಗಿಫ್ಟ್ ಕೊಡಿ ಪ್ಲೀಸ್ ಅಂತ ನೋಡಿ. ಮುದ್ದು ಮನಸ್ಸಿಗೆ ಯಾರೆಲ್ಲ ಗಿಫ್ಟ್ ಕೊಡಲಿಲ್ಲ ಗಿಫ್ಟ್ ಕೊಡಿ ಆಯ್ತು. ಅವರ ಚಾನಲ್ ಇದೆಯಂತೆ, ಗಿಫ್ಟ್ ಕೊಡಿ ಅವರಿಗೆ ಆಯ್ತಾ. ಗಿಫ್ಟ್ ಕೊಡುವವರು ಇನ್ನು ಬರ್ಬೇಕು. ಗಿಫ್ಟ್ ಎಂತ ಬೇಕು ನಾನು ಕೊಡ್ತೀನಿ. ಹೌದೌದು ನಿಶಾಂತ್ ಅವರಿಗೊಂದು ಸಬ್ಬಾಗಿ ಮುದ್ದು ಮನಸ್ಸಿಗೆ ಗಿಫ್ಟ್ ಕೊಡಿ ಆಯ್ತಾ. ಅದಕ್ಕೆ ಗಿಫ್ಟ್ ಹೇಳುದು ನಾವು ಸಬ್ಬಿಗೆ ಆಯ್ತಾ. ಅದು ಗಿಫ್ಟ್, ಅದು ಬೇಡವಾ, ಅದು ಗಿಫ್ಟ್ ಅಲ್ಲವಾ. ಸಬ್ಸ್ಕ್ರೈಬ್ ಆಗುತ್ತೆ ಅವರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗುದು, ಅದು ಗಿಫ್ಟ್. ಅಂಚ ಅವರು ನಾನು ಕೊಟ್ಟೆ ಮುದ್ದು ಅಂತ ಹೇಳ್ತಾ ಇದ್ದಾರೆ. ಮುದ್ದು ಮನಸ್ಸು ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ ಆಯ್ತಾ, ನಾನು ಮತ್ತೆ ರಿಟರ್ನ್ ಕೊಡ್ತೇನೆ ನಿಮ್ಗೆ. ನಿಶಾಂತ್ ತಿಳಿಪುಂತುಳಗೆ ನಿಶಾಂತ್ ಗೊತ್ತುಂಟು. ಥ್ಯಾಂಕ್ಸ್ ಪವಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. तुम जो आए जिंदगी में बात बन गई है. ಆಣೆ ಮಾಡಿ ಹೇಳುತ್ತೀನಿ ನಾನು ನಿನ್ನವಳು. ಓ ಸಂಗೀತಕ್ಕ ಆಲ್ರೆಡಿ ಕನೆಕ್ಟ್. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್. ಎಂಕು ಬರ್ಚಿ ವಾಯ್ಸಸ್ಸು ಬರ್ಚಿಗೆ. ಪ್ರವೀಣ್ ಇರಡ್ಡಿ ಅವರು ಹಾಯ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಪ್ರವೀಣ್ ಅವರು, ಒಂದು ಲೈಕ್ ಕೊಡಿ ಆಯ್ತಾ. ಸಡಾಯ್ ಅಂತ ಹೇಳ್ತಿದ್ದಾರೆ. ಇವಾಗ ನ್ಯೂ ವಿಡಿಯೋಗೆ ಕಮೆಂಟ್ ಮಾಡಿ ಬರ್ತೀನಿ. ಓಕೆ ಓಕೆ ನ್ಯೂ ವಿಡಿಯೋ ಕಮೆಂಟ್ ಮಾಡಿ ಬನ್ನಿ ಆಯ್ತಾ. ಬಿ ಎಂ ಅವರು ಬಂದರು, ಮಂಗಳೂರು ರೆಸಿಪಿ ಲಾಗ್ಸ್. ಬಿ ಎಂ ಅವರು ವೆಲ್ಕಮ್ ವೆಲ್ಕಮ್. ಬಿ ಎಂ ಅವರು ಒಂದು ಲೈಕ್ ಕೊಡಿ ಆಯ್ತಾ. ಅಕ್ಕ ಲೈಕ್ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಲೈಕ್ ಮಾಡಿದ್ದೀನಿ. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್ ಅಂತ. ಥ್ಯಾಂಕ್ ಯು ಪ್ರವೀಣ್, ಥ್ಯಾಂಕ್ ಯು ಪ್ರವೀಣ್. ಪವಿಸಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಬಿ ಎಂ ಅವರು ಸ್ಟಾರ್ ಕೊಡ್ತಾ ಇದ್ದಾರೆ. ಸೂಪರ್ ಅಂತ ಹೇಳಿದ್ರೆ ಬಿ ಎಂ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದದಕ್ಕೆ. ಗೋಪಾಲೆ ಬತ್ತನೆ ಇನಿ ಗೋಪಾಲೆ ಬೈಜಿರಿ ಪಾರಿವಾಳ ಬತ್ತನ ಬಕ್ಕ ಕೋತಿ ಬತ್ತನ ಗೋಪಾಲೆ ಮೀನು ಬತ್ತನೆ ಪೋತೀರ ಅಂದಿ. ಹಾಯ್ ಪವಿ ಅಕ್ಕ ಪನೊಂದುಲ್ಲೆ ದುಬೈದ ಅಂದೇ ಒಂದು ನವೀನ್ ಅಣ್ಣೆ ಪವಿಸಿಸ್ ನವೀನ್ ಬ್ರೋ ಗೊತ್ತಾಣತೀರಿಗೆ. ಯು ಆರ್ ಫ್ರಮ್ ಐ ಆಮ್ ಫ್ರಮ್ ಮಂಗಳೂರು. ಗೋಪಾಲೆ ಕೊಳಲು ಊದೊಂದುಲ್ಲೆ ಕಂಡೋಡು ಪೊಲದೊಲ್ಲೆ. ಹೌದೌದು ಕಂಡದಲ್ಲಿ ಅಂದಂದು ಕಂಡಡ ತಾ ಗೋಪಾಲ ಹತ್ತುಂಡು ಒಂದು ಮೀನು ಮಾರ್ನ ಗೋಪಾಲೆ. ಅರೆ ಗೊತ್ತುಂಡು ಪನದಲ್ಲಿ ಅಂದಂದು ಗೊತ್ತುಂಡು ಎಂಕ್ ನೆನೆಪಾಯಿಜವು. ನವೀನ್ ಬೊಕ್ಕದ ಅದೇ ಕೊಕ್ಕ ಕಜಿ ಪಾಂಡೆ ಕೊಕ್ಕನೆ ನೀ ಪೂರ ಹೆಚ್ಚು ಜನಕ್ಲ ಕೊಕ್ಕನೆ ಅತಿ. ಕೃಷ್ಣ ನೀ ಬೇಗನೆ ಬಾರೋ, ಶ್ರೀ ಕೃಷ್ಣ ನೀ ಬೇಗನೆ ಬಾರೋ, ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು, ವೇಣುಗೋಪಾಲ ಕೃಷ್ಣ ಬಾ. ಇತ್ತೆ ವೇಣುಗೋಪಾಲ ಬರ್ಪೇನೆ ತೂಕ ನಾನ ರಾತ್ರಿಗೆ ಉಂಡು ಪನೊಂದುಲ್ಲೇರು. ಕೃಷ್ಣ ಇಜ್ಜೆ ಗೋಪಾಲೆ ಮೀನು ಮಾರೊಂದು ಉಲ್ಲೇರು ಅಂದಂದು ಸಿಸ್ ನನ್ನ ಪವಿ ಪಲ್ಲವಿ ಪಗಿಲ್ ಲೈವ್ ಮಲ್ಪ ಅಲ್ಗೆ ಅಂಚ ಮಂದಾರ ರಾತ್ರಿ ಲೈವ್ ಮಲ್ಪ. ಓಕೆ ಓಕೆ ಪವಿ ಪಲ್ಲವಿ ಸಿಸ್ ಏತು ಗಂಟೆ ಪಲ್ಲೆವೆ ಇನ್ನ ಲೈವ್ ಏತು ಗಂಟೆ ಪಲ್ಲೆ ಇಂಕುಲ್ ಬೇಲೆದೆಲ್ಲ ಓಂದಿಪ್ಪ ಲೈವ್ ಇರ್ ಪಂಡ ಅಂಡಿ ಏತು ಗಂಟೆಗೆ. ಒಂದು ಪ್ರೇಮ ಪಲ್ಲಕಿಯ ಮೇಲೆ ಎರಡು ಹೃದಯದ ಕವನ, ಎರಡು ಹೃದಯಗಳ ಮೇಲೆ. ಯಾರಿದು ಜಾನಕಿ ವಾಯ್ಸ್ ಬರ್ತಿದೆ? ಜಾನಕಿಯ ಬೇರೆ ನನಗೆ ಗೊತ್ತಿಲ್ಲ, ನಾನೊಂದು ಆಡುದಷ್ಟೇ, ಟೈಮ್ ಪಾಸ್ಗೆ ಆಡುದಷ್ಟೇ. ಹಾಯ್ ಬರೋದಿಲ್ಲ ಕಪ್ಪು ಸಿಸ್ ಬರ್ತೀರಿ. ಹಾಯ್ ಕಪ್ಪು ಸಿಸ್ ವೆಲ್ಕಮ್. ಚಾಪರಿಯರೇ ಕಪ್ಪು ಸಿಸ್. ದಾದ ಸ್ಪೆಷಲ್ ಏನಿ ಸಂಡೇ ಸ್ಪೆಷಲ್ ದಾದ ಮಲ್ದಾರ್ ಲಂಚ್ಗೆ. ಮಹೇಶ್ ಲೈಕ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ನಿಮ್ಮ WH ಕಂಪ್ಲೀಟ್ ಆಯ್ತು? ಎಬ್ಬೆ ಆಗಲಿಲ್ಲವಾ, WH ಕಂಪ್ಲೀಟ್ ಆಗಲಿಲ್ಲ, ಅದಕ್ಕೆ ಈಗ ಲೈವ್ ಮಾಡೋದಿಲ್ಲ. WH ಕಂಪ್ಲೀಟ್ ಆಗಬೇಕಲ್ಲ, ಅದು ಯಾವಾಗ ಆಗ್ತದೆ, ಇನ್ನು ಎಷ್ಟು ಸಮಯ ಬೇಕಾ? ಈಗಲೇ 8 ತಿಂಗಳಾಯಿತು ಚಾನಲ್ ಸ್ಟಾರ್ಟ್ ಆಗಿ. ಅಕ್ಕ ಜಾನಪದ ಸಾಂಗ್ ಆಡುತ್ತಿರಕ್ಕ? ಇಲ್ಲವ, ಜಾನಪದ ಸಾಂಗ್ ಗೊತ್ತಿಲ್ಲವ. ತೀರ ಏರಿ ಅಂಬರದಾಗೆ ನೇಸರ ನಗುತ್ತಾನೆ, ತೀರ ಏರಿ ಅಂಬರದಾಗೆ ನೇಸರ ನಗುತ್ತಾನೆ,
ಹಕ್ಕಿ ಹಾರ್ಯಾವೇ ಅಷ್ಟೇ ಬರುದು ಮಾರ್ರೆ. ಓಕೆ ಮಂದ್ರ ಬರ್ಪುಂಡು ಹಣ ಪೂರ ನೆನೆ ಮರೆತು ಹೋಗ್ಬಿಡು ಅಂಚಾಪು. ಸೂಪರ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅವರು. ಕಮೆಂಟ್ ಮಾಡಿನಿ ಅಕ್ಕ ನೋಡು. ಓಕೆ ಓಕೆ ಮತ್ತೆ ನೋಡ್ತೇನೆ ಅದೇ, ಈಗ ನೋಡ್ಲಿಕ್ಕೆ ಆಗುದಿಲ್ಲವಾ. ಕಪ್ಪು ಸಿಸ್ ನೈಸ್ ಅಂತ ಹೇಳಿ ಥ್ಯಾಂಕ್ ಯು ಕಪ್ಪು ಸಿಸ್, ಥ್ಯಾಂಕ್ ಯು. ಹಾಯ್ ಕಪ್ಪು ಅಂತ ಹೇಳ್ತಾ ಇದ್ದಾರೆ ದುಬೈ ಅವರು. ರವಿ ಎಚ್ ಕೆ ಯಾಕೆ ಮೆಸೇಜ್ ಡಿಲೀಟ್ ಮಾಡಿದ್ದು, ಒಂದು ಲೈಕ್ ಕೊಡಿ. ಮೌನೇಶ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನವೀನ್ ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮುದ್ದು ಮನಸ್ಸು ಮೌನೇಶ್ ಅವರು ಹಾಯ್. ಕ್ರಾಸ್ ಟಕ್ ಅದು ಕ್ರಾಸ್ ಟಕ್ ಆಗಿದೆ. ಪಲ್ಲವಿಸಿ ಸುಳ್ಳೆ ಪನದಲ್ಲೇರು ಕ್ರಾಸ್ ಟಕ್ ಆರಾಮಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ದುಬೈ ಅವರು. ಮತ್ತು ಗೋಪಾಲನ ಬೈಜ್ಜೇರಾ ಇಜ್ಜಿ ಗೋಪಾಲನ್ನೇ ಬೈಜ್ಜೇರು ದಾನೆ ಬೈಜ್ಜೇರು ಗೋಪಾಲನ್ ಮೀರ್ ಮಾರ್ರೆ ಪೋತೀರಾ ಅನ್ ಗೋಪಾಲನ್ನಿ. ಮನೆಯಲ್ಲಿ ಎಲ್ಲರೂ ಆರಾಮ ಅಂತ ಕೇಳ್ತಾ ಇದ್ದಾರೆ. ನವೀನ್ ಬ್ರೋ ವನಸಾಂಡೆ ಅಂತ ಕೇಳ್ತಾ ಇದ್ದಾರೆ. ಕ್ರಾಸ್ ಟಕ್ಕ ಕಾಫಿ ಆಯ್ತಂತ. ಅದು ಕ್ರಾಸ್ ಟಕ್ಕವಾ, ಕ್ರಾಸ್ ಟಕ್ ಅಲ್ಲ ಅದು. ಆರಾಮ ಮೌನಿ ಅಂತ ಹೇಳ್ತಾ ಇದ್ದಾರೆ. ಮಹೇಶ್ ಮೌನಿ ಹಾಯ್ ಅಂತ ಹೇಳ್ತಾರೆ. ಗೋಪಾಲೆ ಮುಲ್ಪ ಇಜ್ಜಿ ನಂದು ಗೋಪಾಲ ಇಜ್ಜಿ ಅಂದು ಕಪ್ಪು WH ಎಷ್ಟು ಬೇಕು ಇನ್ನು ಮೌನೇಶ್ ಅಂತ ಹೇಳ್ತಾ ಇದ್ದಾರೆ. ಹೌದಾ ಮೌನೇಶ್ಗೆ ಎಷ್ಟು WH ಬೇಕು ಇನ್ನು ಆಂಡೆ ಏಕೇನೊಂದು ಇರೋದು ದುಬೈ. ಆಯ್ ಮೈ ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಒಂದು ಬೇಕು ಅಕ್ಕ, ಇನ್ನು 1,000 ಬೇಕಾ. ಓ ಎನ್ನ ಆಂಡು ಕರಗದಿಲ್ಲ ಆಂಡು ಪನೋದಿಲ್ಲ ರಂದಿ ಎನ್ನಲ್ಲ ಒನಸ ಅದು ಕರಗಲ್ಲ. ಸಾಂಗ್ ಆಡ್ತೀರಕ್ಕ. ಶಿವಾನಂದ್ ಅವರೇ ಯಾವುದಾದ್ರೂ ಒಂದು ಸಾಂಗ್ ಇದ್ರೆ ಹೇಳಿ ಆಡ್ತೇನೆ. ನನಗೆ ನೆನಪೇ ಬರುದಿಲ್ವ ಶಿವಾನಂದ್ ಈ ಜನಪದ ಸಾಂಗ್ ಎಲ್ಲ ಯಾವುದು ಈಗ ನೆನಪು ಬರುದಿಲ್ಲ, ಎಲ್ಲ ಬಾಯಲ್ಲಿತ್ತು. ಈಗ ಇಲ್ಲಿ ಬಂದ ನಂತರ ಎಲ್ಲ ಮರೆತು ಹೋಗಿದೆ. ಶ್ಲೋಕ್ ಅವ್ರು ಬಂದರು. ಹಲೋ ಎಂಚೌಲರು ಯಾನು ಹುಷಾರಿಲ್ಲ ಶ್ಲೋಕ್ ಈರೆಂಚೌಲರು. ಮೌನ ಆರಾಮ ಆರೋಗ್ಯ ಮೌನಿ ಅಂತ ಹೇಳ್ತಾ ಇದ್ರೆ. ಆರಾಮ ಅವರ ಆರೋಗ್ಯ ಏನಾಗಿದೆ ಅವರಿಗೆ. ಮೌನಿ ಅವರ ಆರಾಮ ಆರೋಗ್ಯ ಅಂತ ಹೇಳ್ತಾ ಇದ್ದಾರೆ. ಬೊಕ್ಕ ಗೋಪಾಲಕ್ಕೆ ಎಂಡ ಯಾನು ಬತ್ತು ಪೋಯ ಪನ್ಲೆ ಅವೇ ಬರುವಿರ ಗೋಪಾಲನ್ನೇ ಸೂಪರ್ ಅಂತ ಹೇಳಿದೆ. ಒನ್ ಮ್ಯಾನ್ ಅವರೇ ಒಂದು ಲೈಕ್ ಕೊಡಿಯಾ. ಇನ್ನೊಂದು ಚಾನಲ್ಗೆ ಕ್ರೋಸ್ ಟಕ್ ಅಂತ ಹೇಳ್ತಾ ಇದ್ದಾರೆ. ಒನ್ ಮ್ಯಾನ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮುದ್ದು ಮನ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಬಾಯ್ ಪನೊಂದಿಲ್ಲ ಕಪ್ಪು ಸಿಸ್. ಓಕೆ ಓಕೆ ಥ್ಯಾಂಕ್ ಯು ಕಪ್ಪು ಸಿಸ್, ಥ್ಯಾಂಕ್ ಯು ಸೋ ಮಚ್. ಓಕೆ ಮಲ್ಲಿಜ್ ಮನೆ ಓಕೆ ಥ್ಯಾಂಕ್ ಯು ಮಸ್ತ್ ಥ್ಯಾಂಕ್ ಯು ಬರ್ತಾರತ್ತೆ ಲೈಕ್ ಕೊಡಿರತ್ತೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮುದ್ದು ಮತ್ತೆ ಬಾ ಪಿನ್ ಮಾಡುವ ಆಯ್ತಾ ಅಂತ ಹೇಳ್ತಾ ಇದ್ದಾರೆ. ಆರಾಮ ಇದ್ದೇನೆ ಮೈ ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಓಕೆ ಪವಿ ಅಕ್ಕ ಬರ್ತೀನಿ 9ಕ್ಕೆ ಅಂತ ಹೇಳ್ತದೆ. ಒನ್ ಮ್ಯಾನ್ ಶೂ ಅಂತ ಹೇಳ್ತದೆ. ಶುಶ್ ಅದು ಯಾಕೆ ಹಾಗೆ ಹೇಳುದು. ಪವ್ಯಕ್ಕೆ ಏನು ಊಟ ಅಂತ ಹೇಳ್ತಾ ಇದ್ದೇನೆ. ಅವಳಲ್ಲಿ ಅವನಿಲ್ಲಿ ಮಾತಿಲ್ಲ ಕತೆಯಿಲ್ಲ, ಎದುರೆದುರು ಬಂದಾಗ ಎದುರೆದುರು ನಿಂತಾಗ ಅಲ್ಲೇ ಆರಂಭ ಪ್ರೇಮ ಅವಳಲ್ಲಿ. ಪವಿಯಕ್ಕ ಬರ್ತೀನಿ ತುಳುಕಳಿಸಿಕೊಡು ಅಂತ ಹೇಳ್ತಾ ಇದ್ದಾರೆ. ಇರೆಗೆ ಏತು ಬೋಡು WH ನಾನ ಎಂಗಿತ್ತು ಒಂಜಿ ಖಾಲಿ ಆಯ್ನಿ ಪವಿಸಿಸ್ ಖಾಲಿ ಒಂಜಿ ಸಾರ ಆಯ್ನಿತ್ತೆ ನಲ್ಲ ಮೂಜಿ ಬೋಡು ಎಂಕ್ ಎನ್ನ ಬೇಗ ಒಂದಪ್ಪ ಯಾನು ಫಸ್ಟ್ ಬಂದೆ ಒಂಜಿ 2 ವರ್ಷ ತಾಗು ಅಂದೆ ಯಾನೆನ್ನು. ನಾನು ಜಾಸ್ತಿ ಕನ್ನಡವ ಮುದ್ದು ಅಂತ ಹೇಳ್ತಾ ಇದ್ದಾರೆ. ಹೌದು ಅವರು ಕನ್ನಡದ ಕಂದವರು ಪವಿಸಿಸ್. ಅವರು ಕನ್ನಡವೇ, ಅವರ ಲೈವಲ್ಲಿ ಕನ್ನಡವೇ ಮಾತಾಡೋದು. ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಲೈವ್ ನಡೆಸಿಕೊಡ್ತಾರೆ. ಪವಿಸಿಸ್ ಮಂದಾರ ಸಿಸ್ ಆಗಿ ತುಂಬ ಚೆನ್ನಾಗಿ ಲೈವ್ ನಡೆಸಿಕೊಡ್ತಾರೆ. ಸಂಗೀತಕ್ಕ ತುಳು ಕಳಿಸಿಕೊಡು. ಆಯಿತು ಕಳಿಸಿಕೊಡುವ ಆಯಿತಾ. ಅಪ್ಪಗ ಇರೆಗೆ ಜನ ಕಮ್ಮಿ ಆತೆ ಅಂಚೆ ಲೇಟ್ ಪನೊಂದುಲ್ಲೇರು ಅಂದಂದು ಅಪ್ಪಗ ಪೂರ ಜನ ಕಮ್ಮಿ ಆತೆ. ಯಾನ್ ಇತ್ತದೆ ಪೇಸ್ ಲೈವ್ಗೆ ಬರ್ತೀನಿ ನಾ ಒಂಜಿ ವಾರ ಆಯ್ನತೆ ಪೇಸ್ ಲೈವ್ಗೆ ಬರ್ತದು. ಒಂದು ಇತ್ತೆಲ್ಲ ಕಮ್ಮಿ ಆಡಿ ಅಪ್ಪ ಕೊಂಚ ಒನ್ಕೆ ಇತ್ತದ ಇತ್ತೆ 400 ಬರ್ಪುಂಡಿಗೆ ಪವಿಸಿಸ್ ಕೋಳಿಪುರ 400 ಇನಿ ಕಾಡೆ 400 ಆತೆ ಮಲ್ಲೆ ಆತಾಳ ಬರ್ಪುಡತಿ ಅಂದ ಆಪುಣು ಗೊತ್ತಾಂಡೆ ಆತಾಳಲ ಮತ್ತನಲ ಆಪುಣು ಇಜ್ಜಿನ ದುಂಬು ಪುರ ಆತಲ ಇಜ್ಜತಿ ಒಂಜಿ 2 ಆಡ ನಿತ್ತಿನ ಆತೆ ಇತ್ತೆ WH ಏತು ಬರ್ಪುಂಡು. ಇನಿ ಏತು ಬರ್ತೀನಿ ಗೊತ್ತುಂಡೆ ಇನಿ 15 ಬರ್ತೀನಿ ಖಾಲಿ ಎಂಕ್ ಅವು ಏಪದ 3 ಅಂದ ಇನಿ 15 ತಿಕ್ಕದಂಡ ಮಲ್ಲಿ ಜಾತ್ರೆ 2 ಮೂಜೆರ್ದು ಅವು 15 ಏತಲೇ ಅವು ಹೊರ ವೈರಲ್ ಹೊರವರ ಮಾತ್ರ ವೈರಲ್ ಅಂದ ಎಲ್ಲಪ್ಪ ಅವರೇ ಒಂದು ಲೈಕ್ ಕೊಡಿ.
ಹೇಳಿಕೊಡು ಅಕ್ಕ, ಬರ್ಕೋತೇನೆ ತುಳು. ಹೇಳಿಕೊಡ್ಬೇಕಾ? ಮೊದಲು ಊಟ ಆಯ್ತಾ ಅಂತ ಕೇಳಿದ್ದಕ್ಕೆ, ಊಟ ಆಯ್ತಾ ಅಂತ ಕೇಳುವುದಕ್ಕೆ ವನಸಾಂಡ ಅಂತ, ವನಸಾಂಡ ಅಂತ ಕೇಳಿದಕ್ಕೆ ಊಟ ಆಯ್ತಾ ಅಂತ ಕೇಳಬೇಕು. ನಿಮ್ಮ ಭಾಷೆಯಲ್ಲಿ ಊಟ ಆಯ್ತಾ ಅಂತ, ನಾವು ಕೇಳಿದ್ರು ವನಸಾಂಡ ಅಂತ. ಚಾ ಪರಿಹಾರ ಅಂತ ಕೇಳಿದರೆ ನಿಮ್ಮ ಭಾಷೆಯಲ್ಲಿ ಕಾಫಿ ಕುಡಿದ್ರಾ ಅಂತ. ಚಾ ಪರಿಹಾರ ಅಂತ ಕೇಳಿದರೆ ನಿಮ್ಮ ಭಾಷೆಯಲ್ಲಿ ಕಾಫಿ ಕುಡಿದ್ರಾ ಅಂತ. ಎರಡು ಸಾಕ ಈಗ? ದಿನ ಗೊತ್ತು ಅಪ್ಪುಜ ಪರೊಂದಿಲ್ಲ. ದಿನ ಹೆಂಗೆ ಗೊತ್ತು ಅಪ್ಪುಜಿ? ದಿನ ಕಾಲಿಡತೆ ಮುರಣೆ ಒಂಜಿ ಅನ್ನೈತೆ ಇನ್ನಿತ್ತೆ 15 ಬೈದತೆ ಐಟು ಮುರಣೆದು ನಾ ಕಾಲಿಟ್ಟು 0.5 ತೊಚ್ಕೊಂಡು ಮಾರ್ರೆ. ಇನ್ನು ನೆಟ್ಟಾಡ 15 ತೊಚ್ಪಂಡು. ದುರ್ಗಾ ಹಾಯ್ ದುರ್ಗಾ ಸಿಸ್ ಪನ ಶಾಂತ ಸಿಸ್ ಹಾಯ್ ಶಾಂತ ಸಿಸ್ ವೆಲ್ಕಮ್ ಎಂಕ್ ಮಂದಾಡು ವರ್ಮನು ದಾಂಡು ಒಂಜಿ ಕೇಲ ಆತಜಿ ಅಂದಿ ಅವು ಹೊರ ಈಗ ಒಂಜಿ 2 ದಿನ ವೈರಲ್ಲ 3 ದಿನ ವೈರಲ್ ಆಡತ್ತೆ ಬಕ್ಕ ಇಜ್ಜಿ ವೈರಲ್ ಮನ ಹೊರನೆ ಪೋಡು ಐವಕ್ಕೆ ಪೂರ ಪೋಡು ಅಪ್ಪಗೊಂತೆ ಅಪ್ಪುಂಡು. ಗೀತಾ ಸಿಸ್ಸುಲು ಇರತ್ತೆ ಅರೆಗ್ ಮೊರನೆ 42ಗೆ ಪೋತುಂಡು. ಎಂಕ್ಲ ಅಂಚೆನೆ ದಿನ ತೊಜ್ಪೋಜಿ ಅಂದಂದು ದಿನ ತೊಜ್ಪೋಜಿ ಯಾನೈಕ್ ಬಕ್ಕ ನಮ್ಮ ಒಂಜಿ ವಾರದ ಬಕ್ಕ ತೊಜ್ಪೋಣತೆ ಅರ್ನಿಂಗ್ ಡೇಟ್ ಐಟ್ ತೊಜ್ಪೋನು ಐಟ್ ತೂಪಿನ್. ಹಾಯ್ ಪವಿ ಸಿಸ್ ಪನಂದುಲ್ಲೇರು ಶಾಂತ ಸಿಸ್ ಬಿಸಿ ಆಯಿರು ವೈರಲ್ ಅನಾಗ 100 ಪೂರ ತಿಕ್ಕೊಂಡು ಪನೊಂದು ಉಡ್ಪೇರು ಅತೆ ವೈರಲ್ ಅನ್ನ ನೂದು ಎಂಕ ನೂದು ಬೈಜಿ ಎಂಕಿತ್ತೆ 15 14 ಅಂಚೆನೆ ಆಡ ಆಪುಣ ಆತೆ ಐದು ಇಜ್ಜಿ ಇನಿ ಬಕ ಇನಿಲ ಕೋಡೆಲೊಣತೆ ನಾನು ಇನ್ ಬಜಿ ಕಮ್ಮಿ ಇಪ್ಪು ಮುರಣೆಂದಿನ 1.9 ಪೋತುನತೆ ಆನೆ ಒಂಜಿ 40 ತಿಕ್ಕದು ಆನೆ 40 1.9K ಪೋತುನತೆ ಆನೆ ಫಸ್ಟ್ ಸೆಕೆಂಡ್ ದಾನೆ ಅವು ಒಂಜಿ ಎಂಗ್ 40 ತಿಕ್ಕದು ಆತೆ ಬಕ್ಕ ಇಜ್ಜಿ ಬಕ್ಕ ಪೂರ ಇಂಚನೆ 15 10 ಅಂಚ ಮಸ್ತ್ ಲೈವ್ ಮಲ್ಪರ ಪೂಜಿ ಪನ ಯಾನ್ ಅಂಚಿನತೆ ಯಾನಿತ್ತೆ ಒಂದು ಇನಿ ಶನಿವಾರ ಐತರ ಮಾತ್ರ ಒಂಚೂರು ಬೈಯಾಗ ಬರ್ಪಿನಿ ಇಜಿನೆನ್ನ 1 ಗಂಟೆ 1 ಗಂಟೆ ಆತೆ. ಶಾಂತ ಸಿಸ್ಮಾ ಅಂತ ಹೇಳ್ತಾ ಇದ್ದಾರೆ. ಪುಟ್ಟೇಗೌಡ ಒಂದು ಲೈಕ್ ಕೊಡಿಯ ಪುಟ್ಟೇಗೌಡ ಯಾನ್ಲೈತೆ ಒಂದು 4 ಅವಳತೆ 5 ಆಂಡೆ ಬಕ್ಕ ಪೋಪಿನಿ ಅಲ್ಲ ಐದು ದುಮ್ಮೆ ಹೆಣ್ಣು ಮಲ್ಪೊಡಿತ್ತ ಯಾವ ಜನ ಇಜ್ಜಿ ಇರ್ಲ ಮಲ್ಲೇಜ್ ವರರಾಪುಡು ಈ ತಾಣಲ್ಲ ಬರ್ಪೆರತ್ತ ಅವೇಟ್ ಅಂಚಾಪು. ಶಾಂತ ಸಿಸ್ ಚಾಪರಿಯರೇ ಒಂತೆ ದಿನ ಇಲ್ಲಡು ಕಿರಿಕಿರಿ ಉಂಡು ಬೊಕ್ಕ ಬರ್ಪೆ ಅಂದ ಅವಪಣ ವರಾನೆತ್ತೆ ನಮಕ್ ಬಕ್ಕ ಬ್ಯಾಡ್ ಕಮೆಂಟ್ ಬರ್ರೆ ಅಲ್ಲಿ ಆತೆ ಬಕ್ಕ ನಮ್ಮ ಎಂಚಾಣ ಲೈವ್ ಮಲ್ತೊಂದು ಪೋಲಿ ಬ್ಯಾಡ್ ಕಮೆಂಟ್ ನೋಡು ಬರ್ಪೆರತ್ತೇನು ಮಸ್ತ್ ವೈರಲ್ ಆಡಲ್ಲ ಅವೇ ಪೊಡಿ ಕ್ಯಾಪಿನ್ ಬ್ಯಾಡ್ ಕಮೆಂಟ್ ಬರ್ಕೊಂಡು 9 ಜನ ಉಳ್ಳೇರು ಅಂದೆ ಯಾವ ಬಕ್ಕದ ಅಲ್ಪುಂಡು ಇನಿ ಜನ ಇಜ್ಜೆ ದಾಲೆಜ್ಜಿ ರೆಕಾರ್ಡ್ ಏರ್ಲೆತ್ತು ಚೇರ್ ಇತ್ತೆ ನೀರು ಬತ್ತೆ ಒಂಚೂರು ಜನ ಬರ್ತೇರು ಆತೆ ಲೈಕ್ ಕೊಡ್ದು ಪೂರ ಪೋಯಿರು ಅಂಚ 9 ಜನ ಉಳ್ಳೇರು ಇತ್ತೆ ಬಕ್ಕ ಇತ್ತೆ 40 ಒಂತೆ ಪೊರ್ತಿಗೆ ಎಂಡ್ ಮಲ್ಪೆ ನನ್ನ ನುಪ್ಪು ದೀವೋಡು ಬೇಲೆ ಉಂಡು ಅಜ್ಜಿ ಪಣಲು ಉಂಡು ನುಪ್ಪು ಅವಡು ವರ್ಮಜ ಇತ್ತೆ 5 ಜನ ಉಪ್ಪುಂಡು ಖಾಲಿ ತುಲಿ 5 ಜನ ಆತೆ ಇನಿ ಜನ ಇಜ್ಜಿ. ಶಾಂತ ಸಿಸ್ ಕಜಿಬ್ದ ಅದಕ್ಕೇನೊಂದು ಲೇರು ಪವಿ ಸಿಸ್ ಬಾಳಲ್ಲಿ ನವೀನ್ ಪೋಯಿನ ಆಕೆನೊಂದಿಲ್ಲ ಆರು ಬಿಸಿ ಉಪ್ಪೇರತಿ ಬೇಲೆದ ನಡ್ಕೊಳ ಬಿಸಿ ಬಾಣಲ್ಲ ಪಾಪ ಬರ್ಪೇರ ಆರು ಬರ್ತದ ಒಂಚೂರು ಸಪೋರ್ಟ್ ಮಲ್ಪೇರು ಆನ ಲೈವ್ಗೆ ಪೋಯ್ರ ಖುಷಿ ಅಪ್ಪಣ ಆರು ಕ್ವಶನ್ ಪೂರ ಕೇಳ್ಬೇರತ್ತೆ ಪದ್ಯ ಪನ್ಪೇರು ಲೈಕ್ ಅಪ್ಪು ಅತ್ತೆ ಬಕ್ಕ ಪವಿ ಸಿಸ್ನಲ್ಲ ಎಡ್ಡೆ ಅಪ್ಪು ಮಂದಾರ ಸಿಸ್ನ ಲೈವ್ ಎಂಕ ಕೋಡೆ ಹೇಳಿದೆ ಕೋಡೆ ಶೀತದ ಮಾತ್ರೆ ತಂದಿತ್ತೆ ಅಂಚವು ಅಡೇಗೆ ನಿದ್ರೆ ಬರ್ತೀನಿ ದಿನ ಆತಿ ಬೇಗ ನಿದ್ರೆ ಇರ್ಪೋಜಿ ಎಂಕ್ ಕೋಡೆ ಬೇಗ ನಿದ್ರೆ ಇನಿ ರಜೆ ನವೀನಿಗೆ ಅಂದೆ ಇನಿ ರಜೆನಾ ನಮ್ಮ ಕೆಲವು ಜನಕ್ಕೆ ಮಸ್ತ್ ಸಪೋರ್ಟ್ ಕೊರ್ಪ ಅಕುಲು ಕೊರ್ಪುಜೇರು ಪನೊಂದುಲ್ಲೇರು ಯಾನ್ ಬಾರಿ ಕಮ್ಮಿ ಪೋಪಿನಿ ಸಪೋರ್ಟ್ಗೂ ಬಾರಿ ಕಮ್ಮಿ ಆನಿ ಎಂಕೊರಡತ್ತು ಪುರ್ಸೊತ್ತಲ ಪೂಜೆ ಅಕುಲು ಕೆಲವರು ಅರ್ಧ ಗಂಟೆ 20 ನಿಮಿಷ ಅನ್ಪೇರು ಯಾಕಲೆ ಪೋದು ಸಪೋರ್ಟ್ ಕೊಡ್ದು ಬರ್ಪೆ ಅಕುಲು ಪನ್ಪೇರು ಎಂಕ್ಲಿ 20 ನಿಮಿಷ ಸಪೋರ್ಟ್ ಮಲ್ತ ಅಂಚೆ ಯಾನ್ ಬಾರಿ ಕಮ್ಮಿ ಯಾನೀರ ಕೋಡೆ ಇರ್ನಿಟ್ಟುಳ್ಳದೆ ಆಂಡ್ ದೀದಿ ಅಂಜೆ ಇದ್ದೀನಿ ಬಕ್ಕ ಇನಿ ಕಾಂಡೆ ತೋನಾಗ ಲೈವ್ ಎಂಡ್ ಐಟ್ ಬರೋದುಂಡು ಲೈವ್ ಎಂಡ್ ಆದ್ರೆ ಅವು ಇನಿ ಕಾಂಡೆ 5 ಗಂಟೆ ತೋನ ಸಾನ್ವಿ ಅವರು ಬಂದರು. ಹಾಯ್ ಸಾನ್ವಿ ವೆಲ್ಕಮ್ ಸಾನ್ವಿ ದಾನೆ ಸಾನ್ವಿ 15 ಜೀರ್ನ ದಾನೆ ಯೂಟ್ಯೂಬ್ ಬಿಡ್ತಾರೆ ಸಾನ್ವಿ ಯಾನ್ ಲೈಕ್ ಥ್ಯಾಂಕ್ ಯು ಸಾನ್ವಿ ಯಾನ್ ನವೀನ್ ಲೈವ್ಗೂ ಹೊರ ಪೋಪಿನಿ ಪನದು ಯಾನ್ ಇತ್ತೆ ಪೋಪುಜಿ ಪನೊಂದುಲ್ಲೇರು ಸೂಪರ್ ಸಪೋರ್ಟ್ ಉಳ್ಳೇರು ಅಂದಂದು ಯಾನ್ ಬಕ್ಕ ಹೊರರೆ ರೇಗ್ಲ ಸಪೋರ್ಟ್ ಮಲ್ಪೇರು ಆಪಿದ್ದೆ ಕೇರಳ ಸಿಸ್ ಬರ್ಪೇರು ಮೂಲು ಆರು ಲೈವ್ ಬಸ್ ಸಪೋರ್ಟ್ ಮಲ್ಪೇರು ಮನೆ ಆರ್ನ ಲೈವೇ ತಿಕ್ಕು ಜಿಂಕ್
ತಿಕ್ಕನಾಡಲ ಒಂಜಿಲ ಒಂದು ಪೋಕಂದು ಇತ್ತಟಿ ಪಕ್ಕ ಟಿವಿ ಒಂಜಿ ಪಾಡ್ದು ತೂಕ ಪನ್ನ ಕಾರಣ ಒಂದು ಚಾನಲ್ ದಿಕ್ಕುಜಿ ಮಾರ್ರೆ ಬಿಸಿ ಇತ್ತು ಸಿಸ್ಟರ್ ಅಂದೆ ಸಾನ್ವಿ. ಓಕೆ ಓಕೆ ಸಾನ್ವಿ ಚಾಪರಿ ಅಲ್ಲ ಸಾನ್ವಿ ನಾನು ತೂಪಿನಿ ಮುರಂಡಿನ ಚೆನ್ನುಂಡು ದಾನೆ ಸಾನ್ವಿ ಬೈಜ್ಜೇರು ಮಸ್ತ್ ದಿನಾನು ಸಾನ್ವಿ ಒಂದು ಬರಂದೆ ಅನ್ ಚೆನ್ನುಂಡಿಯೇ ಸಾನ್ವಿ ದಾನೆ ಸುದ್ದಿಜ್ಜಿ ಇಂದು ಕೇರಳ ಲೈವ್ ಎಂಕ ತಿಕ್ಕೊಂಡು ಈರಿನ ತುಯ್ಯರೆ ಕೇರಳ ಲೈವ್ ಇನಿತ್ತಂಡೆ ಕೇರಳ ಲೈವ್ ಆರಲ ಲೈವ್ ಎಡ್ಡೆ ಅಪ್ಪುಡಿ ಕೇರಳ ಸೀಸನ ತೆಲ್ತೊಂದೆ ಪಾತಿರೋದು ಉಪ್ಪು ಎಡ್ಡೆ ಅಪ್ಪು ಚಾಂಡ್ ಪರಂದುಲ್ಲೇರ ಅಂದೆ ಎಂಕ ತಿಕ್ಕುಜಿ ಕೇರಳ ಲೈವ್ ಎಂಕ್ ಕೊರ ಮುರಾಣಿಂಚೆ ಅಂತ ಊತಿನೇ ಜಾರ್ನ ಲೈವ್ ಸುಮ್ನೆ ನಗ್ತಾಳೆ ಚಾಂಡ್ ಸುಮ್ನೆ ನಗ್ತಾಳೆ ಹೇ ಜುಮ್ನೆ ಮಿಂಚ್ತಾಳೆ ಯವ್ವನವೇ ಆಯ್ಲಾಯ್ಲು ಹೃದಯಗಳ ಬ್ರೇಕ್ ಫೈಲು ಆಕ್ಸಿಡೆಂಟ್ ಆಗೋಗಿದೆ ಸುಮ್ನೆ ನಗ್ತಾಳೆ ಹೇ ಹೇ ಯಾನ್ ಪ್ರೀತಿ ಬಾನ್ವಿ ಸುಮ್ಮ ರಕ್ಷಾ ಬೊಕ್ಕ ಈರು ಆತೇ ತೋಜುಂಡು ಪೋಪಿನಿ ಯಾನ್ ಅಂಚೇರಿ ಬಾನ್ವಿ ಸಿಸ್ನ ಹೊರ ಪಾಪಯ್ಯ ಬಾನ್ವಿ ಸಿಸ್ ಸಪೋರ್ಟ್ ಮಲ್ಪೇರು ಅಡ ಎಂಕ್ ಬಾನ್ವಿ ಸಿಸ್ನ ಹೊರ ಲೈವ್ಗೆ ಪೋಯರ ಆಪುಜಿ ಹೊರ ಸೇಮ್ ಟೈಮ್ ಉಪ್ಪುಣೆ ಎಂಕಲ ಅರ್ಜೆಂಟ್ ಲೈವ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಕೇರಳ ಲೈವ್ ಓವಿ ಯಾನು ಸರ್ಚ್ ಮಾಡ್ತೆ ಅವು ಲಾಟ್ರಿದ ಲೈವ್ ಬರ್ಪುಡು ಅಂದಂದು ಕೇರಳ ಲೈವ್ ಉಳ್ಳತ್ತೆ ಸರ್ಚ್ ಮಾಡ್ಬಿಡಂಗ ಲಾಟ್ರಿದ ಲೈವ್ ಬರ್ಪುಡು ಕೇರಳ ಕುಟ್ಟಿ ಲೈವ್ ಬಂದು ಸರ್ಚ್ ಮಾಡೋ ಸರ್ಚಿಡ್ ಬರ್ಪುಜಿ ಅವು ನಿಶಾಂತ್ ಸರ್ಚಿಡ್ ಬರ್ಪುಜಿ ಕೇರಳ ಸಿಸ್ನ ಲೈವ್ ಹಲೋ ಆಯ್ ಪನೊಂದುಲ್ಲೇರು ಆರ್ಲಂಚೇರಿ ತೆಲ್ತು ಪಾತಿರುವರು ಕನ್ನಡ ಪಾತಿರುವೇರು ಶೋಕ್ ಆಪುಂಡು ಕೇರಳದ ಕುಲತೆ ಕನ್ನಡ ಪಾತಿನ ಖುಷಿ ಆಪುಡಾಗಲ್ಲ ಗೀತಾ ಸಿಸ್ ವೆಲ್ಕಮ್ ಗೀತಾ ಸಿಸ್ ಎಂಚೋಲರ್ ಗೀತಾ ಸಿಸ್ ಯಾನ್ ಹುಷಾರುಲ್ಲ ಈರೆಂಚೋಲರ್ ಚಾಂಡೆ ಗೀತಾ ಸಿಸ್ ಲೈಕ್ ಕೊರಂಜಿ నాకు ಲೈಕ್ ಕೊರ್ಲೆ ವೆಂಜಿ ಕೇರಳ ಬಣ್ಣ ಲಾಟ್ರಿ ತಾನೆ ತೆಚ್ಕೊಂಡು ಯಾನ್ ಸೂಪರ್ ಬಣ್ಣಲೇರು ఆయన ಸೂಪರ್ ಒಳ್ಳೆ ಬಣ್ಣದಲ್ಲಿ ಓಕೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸಾನ್ವಿ ಸಿಸ್ ಥ್ಯಾಂಕ್ ಯು ಸಾನ್ವಿ ಥ್ಯಾಂಕ್ ಯು ಸೋ ಮಚ್ ಚಾಂಡ್ ಎನ್ನಲಾಂಡಿ ನಾನು ಆಲ್ರೆಡಿ ಲೈಕ್ ಕೊಟ್ಟಿದ್ದೇನೆ ಥ್ಯಾಂಕ್ ಯು ಸಾನ್ವಿ ಥ್ಯಾಂಕ್ ಯು ಮಂದಾರ ಚಾನಲ್ ಸಪೋರ್ಟ್ ಐಡಿ ಚಾನಲ್ ಅದು ವೈರಲ್ ಅದು ಲೈವ್ ಆಯ್ನ ಇಜ್ಜಿ ಲೈವ್ ಬೊಚ್ಚಿ ಇತ್ತುಂಡು ಅನ್ನಂದ ಅವು ಇರ ಲೈವ್ ವೈರಲ್ ಆಡತ್ತೆ ಇರು ಮಲ್ಪೋಡೆ ಹಾಪುಂಡವು ಮಲ್ಲಿ ಜ್ವರ ಮಲ್ಪಲಿ ಇವರ ಮಂತ್ದು WH ಕಂಪ್ಲೀಟ್ ಆಂಡ್ ಎಡ್ಡೆ ತೀರಿಗ್ಲ ಲೈಕ್ ಅದೇ ಥ್ಯಾಂಕ್ ಯು ಗೀತಾ ಅವರೇ ಥ್ಯಾಂಕ್ ಯು ಸೋ ಮಚ್ ಗೀತಾ ಅವರೇ ದಾದೆ ಚಾಕ್ ದಾದ ತಿನ್ಯಾರು ಅಥವಾ ಮಧ್ಯಾಹ್ನ ಮನಸ್ಸಿಗೆ ದಾದ ಮಲ್ತಿರ್ತಾರೆ ಲೈಕ್ ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟವರಿಗೆ ಥ್ಯಾಂಕ್ ಯು ಸೋ ಮಚ್ ನಾನು ಅಂಜಿ 2 ಲೈಕ್ ಆಯ್ಬೇಕ ಪೋಪಿ ನಾನು 2 ಲೈಕ್ ಆವನ ರಡ್ಡು ಜನ ಎಲ್ಲ ಬರೋಡು ಇನಿ ಸಂಡೇ ಆತೆ ಚಿಕನ್ ಅನ್ನ ನಿನಿ ಮಾತಿರ್ಗಲ ಚಿಕನ್ನೇ ಉಲ್ಲೆ ಪನಂದುಲೆ ಥ್ಯಾಂಕ್ ಯು ಪವಿಸಿಸ್ ಥ್ಯಾಂಕ್ ಯು ಸೋ ಮಚ್ ಇನಿ ಎಂಕಲ ಚಿಕನ್ ಚಿಕನ್ ಶಾಂತಸಿಸ್ಮಾ ಅಂತ ಹೇಳ್ತಾ ಇದ್ದಾರೆ ಶಾಂತಸಿಸ್ ಉಳ್ಳಾರೆ ಶಾಂತಸಿಸ್ ಅಂದಿಯೇ ಶಾಂತಸಿಸ್ ನೆನಪೇಜಿ ನಮ್ಮ ಪಾತಿರಡ್ಗೇಡಿ ಶಾಂತಸಿಸ್ ಉಳ್ಳಾರ ತುಕ್ಕ ಒಂಚೂರು ಬಲೇಡಿ ಹೋಯ್ರ ಅಂಜಿ ಶಾಂತಸಿಸ್ ಬೋಡ 2 ಲೈಕ್ ಉಂಟಲೆ ಬರ್ಪೆ ಬನದಲ್ಲೇರು ಅಂದು ಕೆಂಡು ಮಲ್ಪುನಿ ಗೀತಾ ಸಿಸ್ ಈರು ಒಂದೊತ್ತೆ ರಿಕ್ಷಾ ಡ್ರೈವರ್ ಅತ್ತೆ ಬಸ್ಸ ಜೋರುಂಡು ಮುಲ್ಪ ಅಂದೆ ಮುಲ್ಪ ಅಂತೆ ಕಮ್ಮಿಂಡು ಪನಿ ಬಸ್ಸ ಬರ್ಪುಂಡು ಗೋಪಾಲ ಬತ್ತಿರು ಗೋಪಾಲ ಇರಿನಿ ಕ್ರಾಸ್ಟ ಸಿಸ್ಕೇನಿ ಏರಿಯೆ ಗೋಪಾಲ್ ಬ್ರೋ ಬಕ್ಕ ಮೇರ್ಕೇನಿಯರು ಏರು ಮಂಡಳ ಸಿಸ್ಕೇನಿಯರು ಇರಿನಿ ಏತು ಜನ ಕೇಂಡು ಮಾರ ಇರು ಫೇಮಸ್ ಆತಾರಿಯೇ ಗೋಪಾಲ್ ಬ್ರೋ ಇರು ಫೇಮಸ್ ವೈಟಿಡು ಸಂಗೀತಕ್ಕ ಬನದ ರಿಕ್ಷಾ ಅಲ್ಲಂದು ರಿಕ್ಷಾ ಅದತೆ ಅಪ್ಪನೂ ದುಡಿಬೇಕು ಅಮ್ಮನೂ
ಮರಿಬೇಕು ಪವಿತ್ರ ಪವಿ ಒಂದೊಂದೇಟು ಬರ್ತೀನಂತ ಮಂದಾರ ಬಂದಿಲ್ವಾ? ಬಂದ್ರಲ್ಲ ನೋಡಿ, ಪವಿತ್ರ ಪವಿ ಅವರೇ ಮಂದಾರ. ಪವಿಸಿಸ್ ಬಂದಿದ್ದಾರಲ್ಲ ಪಲ್ಲವಿಯಲ್ಲಿ ಬಂದಿದ್ದಾರೆ ನೋಡಿ. ಅಲ್ಲಿ ಹಿಂದೆ ಇದ್ದಾರೆ, ಹಿಂದೆ ಪವಿ ಪಲ್ಲವಿಯಲ್ಲಿ ಇದ್ದಾರೆ. ಓಕೆ ಓಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. 50 ಲೈಕ್ ಆಯಿತು. ಯಾವ ಬಸ್. ಥ್ಯಾಂಕ್ ಯು ಯಾವ ಮುಕುಂದ ಅವರು ಬಂದರು ಲೈಕ್ ಅಂತೇಳಿ. ಥ್ಯಾಂಕ್ ಯು ಮುಕುಂದ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪವಿತ್ರ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟದಕ್ಕೆ. ಗೋಪಾಲ ಲೈಕ್ ಕೊಟ್ರವ ಗೋಪಾಲ? ಇನ್ನು ಬೇಕಾ? ಬೇಡ ಸಾಕು ನಾನು ಹೋಗುದು ಮತ್ತೆ. ಥ್ಯಾಂಕ್ ಯು ನಾನು ಕೊಟ್ಟೆ ಲೈಕ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಪವಿತ್ರ ಅವರು. ಥ್ಯಾಂಕ್ ಯು ಪವಿತ್ರ ಅವರೇ, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಹಡಗಿನಿಂದಲಿ ಬಂದನಂತೆ ಕರಡಿ ಮಗಳ ತಂದನಂತೆ, ಶರದಿ ಮಗಳು ಮಡದಿಯಂತೆ, ಧರಣಿಯನ್ನು ಬೇಡಿದನಂತೆ, ಇರಳು ಲೋಕದ ಒಡೆಯನಂತೆ. ಹಡಗಿನಿಂದಲಿ ಬಂದನಂತೆ, ಕಡಲದಡೆಯಲ್ಲಿ ನಿಂತನಂತೆ, ಒಡನೆ ಮಧ್ವರಿಗೊಲಿದನಂತೆ, ಒಡೆಯ ಹಯವದನಂತೆ. ಆವ ಕುಲಬೋರಂಗ ಅರಿಯಲಾಗದು, ಆವ ಕುಲವೆಂದರಿಯಲಾಗದು, ಗೋವ ಕಾಯ್ವ ಗೊಲ್ಲನಂತೆ, ದೇವಲೋಕದ ಪಾರಿಜಾತವು ಹೂವ ಸತಿಗೆ ತಂದನಂತೆ, ಆವ ಕುಲವೋ ರಂಗ ಅರಿಯಲಾಗದು. ಗೋಕುಲದಲ್ಲಿ ಹುಟ್ಟಿದನಂತೆ, ಗೋವುಗಳನ್ನು ಕಾಯ್ದನಂತೆ, ಗೋಕುಲದಲ್ಲಿ ಹುಟ್ಟಿದನಂತೆ, ಗೋವುಗಳನ್ನು ಕಾಯ್ದನಂತೆ, ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ, ತರುಳತನದಿ ವರಳನೆಗಹಿ ಮರವ ಮುರಿದು ಮತ್ತೆ ಹಾರಿ ತಿರಿದು ಬಾಯಿಯೊಳಗಿರೇಳು ಲೋಕವ ಇರಿಸಿ ತಂದು ತೋರ್ದನಂತೆ. ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು. ಗೋಪಾಲ್ ಅವರೇ ಅಂತ ಹೇಳ್ತಾ ಇದ್ರೆ. ಪಂಚಾಮೃತ ಅವರು ಬಂದರು. ಪಂಚಾಮೃತ ಮುಕುಂದ ಅವರು ಸೂಪರ್ ಗುರು, ಸೂಪರ್ ಹಾಡು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಹೇಮಂತ್ ಬಂದರು. ರೀಚಾರ್ಜ್ ಇಜ್ಜಿ ಕಾಸಿಜ್ಜಿ ಮನ್ಪುನು ಅಂತ ಹೇಳ್ತಾ ಇದ್ದಾರೆ ಹೇಮಂತ್ ಅವರು. ಸಾಂಗ್ ಹೇಳಿ ಅದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಗೋಪಾಲ, ನಾನು ಹೋಗ್ತೀನಿ ಅಕ್ಕ, ಸ್ವಲ್ಪ ತಲೆ ಬಿಸಿಲಿದ್ದೇನೆ. ಎಂತಾಯಿತು ಗೋಪಾಲ, ಏನಾಯಿತು? ಓಕೆ, ನಾನು ಕೂಡ ಹೋಗುದು ಗೋಪಾಲ, ನಾನು ಕೂಡ ಲೈವ್ ಎಂಡ್ ಮಾಡೋದು. ಹಾಯ್ ಪಂಚಮೂರ್ತಿ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಆಗಿದೆ ಸಿಸ್ಮಾ ಅಂತೇಳಿ. ಥ್ಯಾಂಕ್ ಯು ಪಂಚಾಮೃತ ಅವರೇ. ಊಟ ಆಯಿತು ಬ್ರದರ್ ಅಂತ ಹೇಳ್ತಾ ಇದ್ದಾರೆ ಪಂಚಾಮೃತ ಅವರು. ಗೋಪಾಲ ಅಂತ ಹೇಳ್ತಾ ಇದ್ದಾರೆ. ಗೋಪಾಲ ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಗೋಪಾಲ ಹೋಗುದಂತೆ ಮಾರ್ರೆ, ಗೋಪಾಲ ಹೋಗುದಂತೆ. ನಾನು ಕೂಡ ಹೋಗುದು ಮತ್ತೆ. ಸಕಲ ಲೋಕನಾಥ ನೀತನೆಂದು ತಿಳಿಯಿತು, ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಲಕ್ಷ್ಮಿ ಮುರಳಿ ರೂಪದಲ್ಲಿ ಹಿಡಿದು ಹೊಳೆಯಿತು, ಭಕುತಿ ಹರಿ
ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ. ಗೋಪಾಲ ಇನ್ನು ಬಂದಿಲ್ಲ ಅಂತ ಹೇಳ್ತಾ ಇದ್ದೆ. ಗೋಪಾಲ ಅವರು ಹಾಗೆ ಅಂತ, ಅಕ್ಕ ನಾನು ಹೋಗ್ಬಿಟ್ಟು ಬರ್ತೀನಿ, ಬಾಯ್ ಅಕ್ಕ. ಓಕೆ ಓಕೆ, ಬಾಯ್ 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 ಬಾಯ್. ನಾಯಕ ಎರಡೆರಡುಗಿಂತ ಬಾಯ್ ಬಾಯ್. ಓಕೆ, ಬಂದು ನಿನ್ನ ಕೇಳಿ ಹೋದರು ಅಂತ ಹೇಳ್ತಾ ಇದ್ರು. ಓಕೆ ಓಕೆ, ಲೈವಿಗೆ ಬಂದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಏರ್ಲೆ ಇಜ್ಜಿರಿ ಅಂತ ಪೂರ ಪೋಯಿರು 52 ಜನ ಬತ್ತು ಪೋಯಿರು. ಥ್ಯಾಂಕ್ ಯು ಸೋ ಮಚ್. 52 ಜನಕ್ಕೆ ಲೈಕ್ ಕೊರ್ನಕ್ಲೆ ಮಾತೆರಿಗಲ ಅಂತ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಒಂಜಿ ಕ್ಲಾಲ್ ಬರ್ತೀನಿ. ಓಕೆ ಓಕೆ ಸುಮಸಿಸ್ ಮಲ್ಲಿಜಿ ಸುಮಸಿಸ್ ಈನೈತೆ ಲೈವ್ ಸ್ಟಾರ್ಟ್ ಆಗ್ನದೆ ಬರ್ಪೆ ಪಗ ಒಂಜಿ ಅರ್ಧ ಗಂಟೆ ಬಿಡ್ದು ಬರ್ಪೆ ಅವೇ 53 ಜನ ಅಂದಂದ 50 ಎಂಕ 52 ತೋಜುನಿಯೇ ಮಲ್ಲೇಜ್ 53. ಓಕೆ ಓಕೆ ಸುಮಾ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಬಾಯ್ ಆಲ್. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆಲ್.